ಹರೇ ಕೃಷ್ಣ. ಭಗವದ್ಭಕ್ತರಿಗೆಲ್ಲ ಭಗವದ್ಗೀತೆಯ ಅಧ್ಯಯನಕ್ಕೆ ಆದರದ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾವು 7ನೇ ಅಧ್ಯಾಯವನ್ನು ನೋಡ್ಲಿಕ್ಕಿದ್ದೇವೆ, ಅದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೇವೆ. 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಥವಾ ಭಗವದ್ ಜ್ಞಾನ ಅಂತ ಹೇಳುವಂತಹ ಅಧ್ಯಾಯ. ನಿನ್ನೆವರೆಗೆ ನಾವು 6 ಅಧ್ಯಾಯಗಳಂದ್ರೆ ಕರ್ಮ ಯೋಗವನ್ನು 6 ಅಧ್ಯಾಯಗಳಲ್ಲಿ ಕರ್ಮಯೋಗವನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಕೃಷ್ಣ ಪುನಃ ಪುನಃ ಹೇಳ್ತಾ ಇರ್ತಾನೆ ಎಲ್ಲಾ ಅಧ್ಯಾಯಗಳಲ್ಲೂ ಕರ್ಮವನ್ನು ತ್ಯಾಗ ಮಾಡಬಾರದು, ಆದ್ರೆ ಕರ್ಮಫಲದ ಮೇಲೆ ಯಾವುದೇ ಆಸಕ್ತಿ ಇರಬಾರದು ಅಂತ. ಅಂದ್ರೆ ಕರ್ಮ ನಮ್ಮನ್ನು ಬಂಧಿಸದ ಹಾಗೆ ಯಾವ ರೀತಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣ ನಮ್ಗೆ ಹೇಳಿಕೊಟ್ಟಿದ್ದಾನೆ. ಆಮೇಲೆ ಈ ಜ್ಞಾನ ಹೇಗೆ ಬಂತು, ಯಾರಿಂದ ಬಂತು, ಯಾರಿಗೆ ಮೊದಲು ಉಪದೇಶ ಮಾಡಲ್ಪಟ್ಟಿತು ಎನ್ನುವುದನ್ನು ಕೂಡ ಅರ್ಜುನನಿಗೆ ವಿಶದವಾಗಿ ಕೃಷ್ಣ ವಿವರಿಸಿದ್ದಾನೆ. ತನ್ನ ಹುಟ್ಟು ಮತ್ತು ಇತರ ಜೀವಿಗಳ ಹುಟ್ಟಿನಲ್ಲಿರುವಂತಹ ವ್ಯತ್ಯಾಸ, ತನ್ನ ಹುಟ್ಟಿಗೂ ಮತ್ತು ಇತರ ಜೀವಿಗಳ ಹುಟ್ಟಿಗೂ ಇರುವಂತಹ ವ್ಯತ್ಯಾಸವನ್ನು ಕೂಡ ಕೃಷ್ಣ ತಿಳಿಸಿಕೊಟ್ಟಿದ್ದಾನೆ. ಕರ್ಮಯೋಗದ ಕೊನೆಯ ಭಾಗದಲ್ಲಿ ಅಂದ್ರೆ ನಿನ್ನೆ ನಾವು ಅಷ್ಟಾಂಗ ಯೋಗದ ಮೂಲಕ ಸಮಾಧಿ ಸ್ಥಿತಿ ತಲುಪಿ ನಿರಂತರ ಕೃಷ್ಣನ ಸ್ಮರಣೆ ಹೇಗೆ ಮಾಡಬಹುದು ಅಂತ ತಿಳಿಸಿಕೊಟ್ಟಿದ್ದಾನೆ. ಅದೇ ವೇಳೆ ಅರ್ಜುನನ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾನೆ. ಏನು ಪ್ರಶ್ನೆ ನಿನ್ನೆ ಕೇಳ್ತಾನೆ ಅರ್ಜುನ ಅಂದ್ರೆ, ಈ ಮನಸ್ಸು ಬಲಶಾಲಿ ಆದದ್ದು, ಚಂಚಲವಾದದ್ದು, ಹಠಮಾರಿಯಾದದ್ದು, ಇದನ್ನು ತಡೆ ಹಿಡಿಯುವುದು ಅಂತ ಹೇಳಿದ್ರೆ ಗಾಳಿಯನ್ನು ತಡೆ ಹಿಡಿಯುವುದಕ್ಕಿಂತಲೂ ಕಷ್ಟ. ಇದನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತಲೂ ಕಷ್ಟ ಅಂತ ಹೇಳುವ ಒಂದು ಸಂಶಯವನ್ನು ಅರ್ಜುನ ನಿನ್ನೆ ಕೃಷ್ಣನ ಹತ್ರ ಹೇಳಿಕೊಳ್ತಾನೆ. ಅದಕ್ಕೂ ಕೃಷ್ಣ ನಿನ್ನೆ ಪರಿಹಾರವನ್ನು ತೋರಿಸಿದ್ದಾನೆ. ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಇದನ್ನು ಸಾಧಿಸಬಹುದು. ಹಾಗೆ 6ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ನಿನ್ನೆ ಹೇಳ್ತಾನೆ, ಯೋಗಿನಾಮಪಿ ಸರ್ವೇಶ ಮದ್ಗತೆ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಅಂದ್ರೆ ಯಾರು ಸದಾ ನನ್ನಲ್ಲಿ ಇರುವರೋ, ತನ್ನಲ್ಲೇ ನನ್ನನ್ನು ಕುರಿತು ಚಿಂತಿಸುವರೋ, ನನ್ನನ್ನು ಭಜಿಸುವನೋ ಅವನೇ ಎಲ್ಲಾ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಅಂದ್ರೆ ಕೃಷ್ಣ ನಿನ್ನೆ 6ನೇ ಅಧ್ಯಾಯದಲ್ಲಿ ಕೊಟ್ಟಂತಹ ಕನ್ಕ್ಲೂಷನ್ ಇದು. ಯಾರು ನನ್ನಲ್ಲಿ ಇರುವನೋ, ಸದಾ ನನ್ನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾನೋ ಅವನು ನನಗೆ ಅತ್ಯಂತ ಆತ್ಮೀಯನಾಗಿರ್ತಾನೆ ಅಂತ. ಇಲ್ಲಿ ಭಜತೆ ಅನ್ನೋ ಶಬ್ದಕ್ಕೆ ತುಂಬಾ ಮಹತ್ವ ಇದೆ, ಅರ್ಥಪೂರ್ಣವಾದದ್ದು ಇದು. ಯಾರು ಸದಾ ನನ್ನನ್ನು ಧ್ಯಾನಿಸುವರೋ, ಯಾರು ನನ್ನನ್ನು ಚಿಂತಿಸುವನೋ ಅವನೇ ಶ್ರೇಷ್ಠ ಯೋಗಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಅಂತಹ ಹಂತವನ್ನು ಹೇಗೆ ತಲುಪುವುದು ಅಂತ ನಿನ್ನೆ ನಾವು ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ನೋಡಿದ್ದೇವೆ. ಆದ್ರೆ ಅರ್ಜುನ ಅದರ ಸಾಧ್ಯತೆಯನ್ನು ತಳ್ಳಿ ಹಾಕ್ತಾನೆ.
ಅಂದ್ರೆ ಕಲಿಯುಗದಲ್ಲಿ ಇದು ಕಾರ್ಯ ಸಾಧ್ಯವಲ್ಲ. ಕಲಿಯುಗಕ್ಕೆ ಹೇಳಿದಂತಹ ಯೋಗ ಇದಲ್ಲ. ಆದ್ರಿಂದ ನಮಗೆ ಅಷ್ಟಾಂಗ ಯೋಗದ ಮೂಲಕ ಕೃಷ್ಣನನ್ನು ಪಡೆಯುವಂತಹ ಏನು ಯೋಗ ಉಂಟು ಅದು ಸಾಧ್ಯ ಇಲ್ಲ. ಅದು ಬಿಟ್ರೆ ಭಕ್ತಿಯೋಗ ಮಾತ್ರ ಅತ್ಯಂತ ಉತ್ತಮವಾದಂತಹ ದಾರಿ ಕೃಷ್ಣನ ಧಾಮವನ್ನು ಸೇರ್ಲಿಕ್ಕಿರುವಂತದ್ದು. ನಮ್ಮ ಈ ಕಲುಷಿತಗೊಂಡಂತಹ ಇಂದ್ರಿಯಗಳ ಮೂಲಕ ನಮಗೆ ಕೃಷ್ಣನನ್ನು ತಿಳಿಯಲು ಸಾಧ್ಯ ಇಲ್ಲ. ನಮ್ಮ ಈ ಕಣ್ಣಿನ ಭೌತಿಕ ಶರೀರದಲ್ಲಿರೋ ಈ ಕಣ್ಣಿನಿಂದ ನಮಗೆ ಕೃಷ್ಣನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕೃಷ್ಣನನ್ನು ಕೇಳುವ ಮೂಲಕ ಮಾತ್ರ ನಾವು ನೋಡಬಹುದು. ನಾವು ಕಿವಿಯಿಂದ ಶ್ರವಣ ಮಾಡಿ ಕೃಷ್ಣನ ಕಥೆಗಳನ್ನು ಶ್ರವಣ ಮಾಡಿ ಆ ರೀತಿಯಾಗಿ ನಾವು ಕೃಷ್ಣನನ್ನು ನೋಡಬಹುದು. ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇಗಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಅಂದ್ರೆ ಅವನಿಗೆ ಸೇವೆ ಸಲ್ಲಿಸುವ ಮೂಲಕ ಅವನ ನಾಮಸ್ಮರಣೆ ಸಂಕೀರ್ತನೆ ಮಾಡುವುದರ ಮೂಲಕ ಅದು ತಾನಾಗಿಯೇ ನಮಗೆ ಸ್ವಯಮೇವ ಸ್ಫುರತ್ಯದ ಅಂದ್ರೆ ತಾನಾಗಿಯೇ ನಮಗೆ ಅರಿವಿಗೆ ಬರುತ್ತದೆ. ಆದ್ದರಿಂದ ಜಿಹ್ವಾದೋ ಅಂದ್ರೆ ಸೇವೋನ್ಮುಖೇ ಜಿಹ್ವಾದೋ, ಜಿಹ್ವೆಯಿಂದ ನಮ್ಮ ಸೇವೆಯನ್ನು ಪ್ರಾರಂಭ ಮಾಡಬೇಕು. ಜಿಹ್ವೆ ಅಂದ್ರೆ ನಾಲಿಗೆ. ಯಾವ ರೀತಿ ಸೇವೆ? ಒಂದು ನಾಲಿಗೆ ಎರಡು ಕೆಲಸ ಏನು? ಒಂದು ಮಾತನಾಡುವುದು, ಇನ್ನೊಂದು ರುಚಿ ನೋಡುವುದು. ಆದ್ರಿಂದ ಭಗವಂತನ ಪ್ರಸಾದದ ರುಚಿ ನೋಡಿ ಪ್ರಸಾದವನ್ನು ಸೇವಿಸಿ ಅದೇ ರೀತಿ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡುವುದರ ಮೂಲಕ ನಾವು ಅವನನ್ನು ಅರಿತುಕೊಳ್ಬಹುದು. ಆದ್ರಿಂದ ಕೃಷ್ಣನ ಬಳಿಗೆ ಹೋಗಲು ಭಕ್ತಿ ಮಾರ್ಗ ಮಾತ್ರ ಯುಕ್ತವಾದದ್ದು. ಕರ್ಮಯೋಗಿ, ಧ್ಯಾನಯೋಗಿ, ಜ್ಞಾನಯೋಗಿ, ಹಠಯೋಗಿ ಯಾರು ಕೂಡ ಭಕ್ತಿ ಯೋಗದ ಮಾರ್ಗಕ್ಕೆ ಬರದೆ ಭಕ್ತಿ ಯೋಗದವರೆಗೆ ಅವರು ಭಕ್ತಿ ಮಾರ್ಗಕ್ಕೆ ಏರದಿದ್ದರೆ ಏನೂ ಪ್ರಯೋಜನ ಇಲ್ಲ. ಈಗೊಂದು ಪರ್ವತ ಶ್ರೇಣಿ, ಹಿಮಾಲಯ ಅತ್ಯುನ್ನತ ಎತ್ತರವಾದ ಒಂದು ಪರ್ವತ ಶ್ರೇಣಿ ಅಂತ ನಮ್ಗೆ ಗೊತ್ತುಂಟು. ಆದ್ರೆ ಅದೇ ಪರ್ವತದಲ್ಲಿರುವಂತಹ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಶಿಖರ ಅಂತ ನಾವು ಭಾವಿಸ್ತೇವಲ್ವಾ ಅಂತ ಅದ್ ನಮ್ಗೆ ಗೊತ್ತುಂಟು. ಅತ್ಯುನ್ನತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಆದ್ರಿಂದ ಭಕ್ತಿ ಎಲ್ಲಾ ಯೋಗಗಳಲ್ಲಿಯೂ ಭಕ್ತಿ ಯೋಗ ಅಂತ ಎಲ್ಲಾ ಯೋಗಗಳು ಉತ್ತಮ, ಆದ್ರೆ ಭಕ್ತಿ ಯೋಗ ಅದು ಅತ್ಯುತ್ತಮ. ಅದು ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಭಕ್ತಿ ಅನ್ನೋದು ಅತ್ಯುನ್ನತ ಹಂತ ಅಂತ ಹೇಳಿ ನಿನ್ನೆವರೆಗೆ ನಾವು ನೋಡಿದ್ದೇವೆ. ಇವತ್ತು 7ನೇ ಅಧ್ಯಾಯದಲ್ಲಿ ಭಗವಂತ ಭಗವದ್ ಜ್ಞಾನವನ್ನು ಅರ್ಜುನನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಭಗವದ್ಗೀತೆಯಲ್ಲಿ ಶ್ರೀ ಭಗವಾನ್ ವಾಚ ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಭಗವದ್ಗೀತೆಯಲ್ಲಿ ವೇದವ್ಯಾಸರು ಎಲ್ಲಾ ಕಡೆಯಲ್ಲೂ ಶ್ರೀ ಭಗವಾನ್ ವಾಚ ಶ್ರೀ ಭಗವಾನ್ ವಾಚ ಅಂತ ಬರೆದಿದ್ದಾರೆ. ಯಾಕೆ ಶ್ರೀ ರಾಮವಾಚ ಶ್ರೀ ಕೃಷ್ಣ ವಾಚ ಅಂತ ಬರೆದಿಲ್ಲ? ಭಗವಾನ್ ಅಂದ್ರೆ ಯಾರು ಅಂದ್ರೆ, ಭಗವಾನ್ ಅಂದ್ರೆ ಎಲ್ಲಾ ಸಂಪತ್ತು, ಎಲ್ಲಾ ಶಕ್ತಿ, ಎಲ್ಲಾ ಕೀರ್ತಿ, ಎಲ್ಲಾ ಸೌಂದರ್ಯ, ಎಲ್ಲಾ ಜ್ಞಾನ ಮತ್ತು ಎಲ್ಲಾ ವೈರಾಗ್ಯಗಳನ್ನು ಹೊಂದಿರುವವನನ್ನು ಭಗವಾನ್ ಅಂತ ಕರೀತಾರೆ. ಇದು ಎಲ್ಲವೂ ಈ 6 ಅಂಶಗಳು ಏನುಂಟು ಅದು ಭಗವಂತನಲ್ಲಿ 100ಕ್ಕೆ 100 ಉಂಟು. ಬೇರೆ ಯಾರಲ್ಲೂ ಇದನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನು ಭಗವಂತ. ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ. ನೀವು ತುಂಬಾ ಶಕ್ತಿ ಇರುವಂತ ಮನುಷ್ಯರನ್ನು ನೋಡಿರ್ಬೋದು, ಆದ್ರೆ ಅವರಲ್ಲಿ ಎಲ್ಲ ವೈರಾಗ್ಯವೋ ಜ್ಞಾನವೋ ಸುಂದರತೆಯೋ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸುಂದರವಾದ ಮನುಷ್ಯರನ್ನು ನೋಡಿರ್ಬೋದು ನೀವು, ಸುಂದರವಾದ ಯುವಕನನ್ನು ನೋಡಿರ್ಬೋದು, ಆದ್ರೆ ಅವರಲ್ಲಿ ಜ್ಞಾನ ಇರ್ಲಿಕ್ಕಿಲ್ಲ, ಐಶ್ವರ್ಯ ಇರ್ಲಿಕ್ಕಿಲ್ಲ, ಸಂಪತ್ತು ಇರ್ಲಿಕ್ಕಿಲ್ಲ, ವೈರಾಗ್ಯ ಇರ್ಲಿಕ್ಕಿಲ್ಲ. ಆದ್ರೆ ಎಲ್ಲವೂ ಇರುವಂತಹ ಈ 6 ಅಂಶಗಳು 100ಕ್ಕೆ 100 ಇರುವಂತವನು ಭಗವಂತ. ಇದನ್ನ ನಾವು ಬೇರೆ ಯಾರಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಭಾಗವತದಲ್ಲಿ ಹೇಳ್ತದೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಅಂದ್ರೆ ಕೃಷ್ಣನೇ ಈ ಭಗವಂತ. ಕೃಷ್ಣಸ್ತು ಭಗವಾನ್ ಸ್ವಯಂ. ಆದ್ರಿಂದ ಈ ಜ್ಞಾನ ಸ್ವತಃ ಭಗವಂತನೇ ಕೊಟ್ಟದ್ದು. ಭಗವದ್ಗೀತೆ ಸ್ವತಃ ಭಗವಂತನ ನುಡಿಗಳು, ಮಾತುಗಳು. ಇಲ್ಲಿ ಈ ಅಧ್ಯಾಯದಲ್ಲಿ ಕೃಷ್ಣ ತಾನು ಯಾರು, ತನ್ನ ಬಗ್ಗೆ ಇಲ್ಲಿ ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಭಕ್ತಿಯೋಗದ ಪ್ರಾಥಮಿಕ ಹಂತ ಕೃಷ್ಣನನ್ನು ಅರಿಯುವುದು, ಅದನ್ನು ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಶ್ಲೋಕ 1.
ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತ್ರಿಚ್ಚುಣು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೊಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿಯೂ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು. ಕೃಷ್ಣ ಈ ಅಧ್ಯಾಯದಲ್ಲಿ ವಿಶ್ವದ ಬಗೆಗಿನ ಜ್ಞಾನ, ಈ ವಿಶ್ವದ ಜ್ಞಾನ, ಇದರ ಹಿಂದಿರುವ ಶಕ್ತಿಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಇದನ್ನು ತಿಳಿದೆ ಅಂತಾದ್ರೆ ನೀನು ತಿಳಿಯುವಂತದ್ದು ಬೇರೆ ಯಾವುದೂ ಇಲ್ಲ. ಯಾಕೆಂದ್ರೆ ಇದು ಅತ್ಯಂತ ಉತ್ತಮ ಜ್ಞಾನ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಟಾಪ್ ಮೋಸ್ಟ್ ನಾಲೆಡ್ಜ್ ಇದು. ಇದನ್ನು ಅರಿತ್ರೆ ನೀವು, ಈ ಜ್ಞಾನ ನಿಮಗೆ ಗೊತ್ತಾದ್ರೆ, ಅರಿತ್ರೆ ನೀವು, ನಿಮಗೆ ಮನಸ್ಸಿಗೆ ಅರ್ಥವಾದರೆ ಇದಕ್ಕಿಂತ ಉತ್ತಮವಾದ ಜ್ಞಾನ ಇನ್ಯಾವುದೂ ಇಲ್ಲ. ಶ್ಲೋಕ 3. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಇದೊಂದು ಉದಾಹರಣೆ. ನಮ್ಮ ದೇಶದಲ್ಲಿ 100 ಕೋಟಿ ಜನ ಇದ್ದಾರೆ. ಒಂದು ಸ್ಪರ್ಧೆ ಆಗ್ತದೆ, ಒಲಿಂಪಿಕ್ಸ್ ಅಂತ ಹೇಳುವ ಒಂದು ಸ್ಪರ್ಧೆ ಆಗ್ತದೆ. ಎಲ್ಲಾ ದೇಶದ ಜನರು ಅಲ್ಲಿಗೆ ಬರ್ತಾರೆ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ. ನಮ್ಮ ದೇಶದಲ್ಲಿ 100 ಕೋಟಿ ಜನರಿದ್ದಾರೆ. ಶಾಲೆಯ ಹಂತದಲ್ಲಿ ಮೊದಲಿಗರಾಗಿ, ಆಮೇಲೆ ತಾಲೂಕ್ ಮಟ್ಟದಲ್ಲಿ ಮೊದಲಿಗರಾಗಿ, ಜಿಲ್ಲಾ ಮಟ್ಟದಲ್ಲಿ ಮೊದಲಿಗರಾಗಿ, ರಾಜ್ಯದ ಮಟ್ಟದಲ್ಲಿ ಆ ರೀತಿ ಮೊದಲಿಗರಾಗಿ, ಅವರು ರಾಷ್ಟ್ರ ಮಟ್ಟದಲ್ಲಿ ಮೊದಲಿಗರಾಗಿ, ಅಂತಹವರು 100 ಕೋಟಿಯಲ್ಲಿ 10-20 ಜನ ಮಾತ್ರ ನಮ್ಗೆ ಒಲಿಂಪಿಕ್ಸ್ಗೆ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿ ಹೋದ್ರೂ ಕೂಡ ಪದಕ ತರ್ತಾರೆ ಅಂತ ಹೇಳುವಂತಹ ನಂಬಿಕೆ ಏನಿಲ್ಲ ಅವರಿಗೆ. ಅಲ್ಲಿ ಕೂಡ ಅವರು ಫಸ್ಟ್ ಬರ್ತಾರೆ ಅಥವಾ ಅವರಿಗೆ ಪದಕ ಸಿಗ್ತದೆ ಅಂತ ಹೇಳುವಂತಹ ಧೈರ್ಯ ಏನಿಲ್ಲ. ಅದೇ ರೀತಿ ಈ ಜ್ಞಾನವನ್ನು ಅರಸಿಕೊಂಡು ಸಾವಿರಾರು ಲಕ್ಷಗಟ್ಟಲೆ ಜನರು ಬರ್ತಾರೆ. ಆ ಜ್ಞಾನವನ್ನು ಪಡೆದವರಲ್ಲಿ ಒಬ್ಬ ಮಾತ್ರ ಕೃಷ್ಣನನ್ನು ಅರಿಯುತ್ತಾನೆ ಅಂತ ಹೇಳೋದು ಕೂಡ ಕಷ್ಟ. ಒಬ್ರಿಗೂ ಕೂಡ ಈ ಜ್ಞಾನವನ್ನು ಪಡೆದವರಲ್ಲಿ ಒಬ್ರಿಗೂ ಕೂಡ ಕೃಷ್ಣನನ್ನು ಪೂರ್ತಿಯಾಗಿ ಅರ್ಥ ಆಗ್ತದೆ ಅಂತ ಹೇಳೋದು ಕಷ್ಟ. ಆದ್ರಿಂದ ಕೃಷ್ಣ ಹೇಳ್ತಾನೆ, ಕೃಷ್ಣ ಇಲ್ಲಿ ತನ್ನ ಭಿನ್ನ ಭಿನ್ನ ಶಕ್ತಿಗಳ ಬಗ್ಗೆ, ಬೇರೆ ಬೇರೆ ಶಕ್ತಿಗಳ ಬಗ್ಗೆ ಇಲ್ಲಿ ಹೇಳ್ತಾನೆ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಈ ಎಂಟು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ನನ್ನ ಪ್ರತ್ಯೇಕಗೊಂಡ ಭೌತಿಕ ಶಕ್ತಿಗಳು. ಕೃಷ್ಣನ ಶಕ್ತಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣ 2 ರೀತಿಯ ಶಕ್ತಿಗಳ ಬಗ್ಗೆ ಇಲ್ಲಿ ಹೇಳ್ತಾನೆ. ಒಂದು ಆಧ್ಯಾತ್ಮಿಕ ಶಕ್ತಿ ಮತ್ತು ಇನ್ನೊಂದು ಐಹಿಕ ಶಕ್ತಿ. ಇದು 8. ಈ 8 ಶಕ್ತಿಗಳು ಏನಿದೆ, ಇದು ಭೌತಿಕ ಶಕ್ತಿಗಳಂದ್ರೆ ಐಹಿಕ ಶಕ್ತಿಗಳಾಗಿವೆ. ಯಾವುದು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಅಪರೇಯಮಿತಸ್ತ್ವಾನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಅಂದ್ರೆ ಎಲ್ಲಾ ಜೀವಿಗಳು ಕೃಷ್ಣನ, ಅಂದ್ರೆ ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಈ ಕಾಣ್ತಾ ಇದೆಯಲ್ಲ ಜೀವಿಗಳು, ಈ ಜೀವಿಗಳು ಕೃಷ್ಣನ ಉತ್ತಮ ಮಟ್ಟದ ಶಕ್ತಿಗಳು, ಶ್ರೇಷ್ಠ ಪ್ರಕೃತಿಗೆ ಸೇರಿದವರು ಇವರು. ಕೃಷ್ಣನ ಶ್ರೇಷ್ಠ ಪ್ರಕೃತಿಗೆ ಸೇರಿದಂತಹ ಈ ಜೀವಿಗಳು ಕೃಷ್ಣನ ಕೆಳಮಟ್ಟದ ಶಕ್ತಿಯನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ. ಅಂದ್ರೆ ಶ್ರೇಷ್ಠ ಮಟ್ಟದ ಜೀವಿಗಳು ಶಕ್ತಿ ಏನಿದೆ, ಕೃಷ್ಣನ ಶ್ರೇಷ್ಠ ಮಟ್ಟದ ಶಕ್ತಿ
ಈ ಕೆಳಮಟ್ಟದ ಹಿಂದೆ ಹೇಳಿದಂತಹ ಈ ಕೆಳಮಟ್ಟದ ಶಕ್ತಿಯನ್ನು ಉಪಯೋಗಿಸ್ತಾವೆ ಅಥವಾ ತಮ್ಮ ಅಂಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಬಯಸ್ತಾರೆ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಅಂದ್ರೆ ಸೃಷ್ಟಿಯಾದ ಎಲ್ಲಾ ಜೀವಿಗಳು ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವು ಅಂತ್ಯವು ನಾನೇ ಎಂದು ತಿಳಿದುಕೋ. ಕೃಷ್ಣ ಎರಡು ರೀತಿಯ ಶಕ್ತಿಗಳನ್ನು ಕೂಡ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಸೃಷ್ಟಿಯಾದಂತಹ ಎಲ್ಲಾ ಶಕ್ತಿಗಳು ಎಲ್ಲದಕ್ಕೂ ಆದಿ ಕೃಷ್ಣನೇ, ಎಲ್ಲವೂ ಅವನಿಂದಲೇ ಹೊರಸೂಸಲ್ಪಟ್ಟಿದೆ. ನೀವು ಈ ಚಿತ್ರದಲ್ಲಿ ನೋಡ್ಬೋದು, ಎಲ್ಲಾ ಎಲ್ಲಾ ಗ್ರಹ ಮಂಡಲಗಳು, ಈ ಭೂಮಂಡಲ ಏನಿದೆ ಎಲ್ಲವೂ ಕೃಷ್ಣನಿಂದಲೇ ಹೊರಸೂಸಲ್ಪಟ್ಟಿದೆ. ಈ ಭೂಮಂಡಲ ಮಾತ್ರ, ಇಂತಹ ಎಷ್ಟೋ ಭೂಮಂಡಲಗಳಿವೆ, ಎಲ್ಲವೂ ಕೃಷ್ಣನಿಂದಲೇ ಹೊರಸೂಸಲ್ಪಟ್ಟಿದೆ. ಎಲ್ಲಾ ಶಕ್ತಿಗಳನ್ನು ಕೃಷ್ಣ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಇಲ್ಲಿ ಸೃಷ್ಟಿಯಾದಂತಹ ವಸ್ತುಗಳು ಅಥವಾ ಶಕ್ತಿಗಳು ಒಂದು ಕೃಷ್ಣನ ಕೆಳಮಟ್ಟದ ಶಕ್ತಿಗೆ ಪ್ರಕೃತಿಗೆ ಸೇರಿದ್ದು ಅಥವಾ ಕೃಷ್ಣನ ಮೇಲ್ಮಟ್ಟದ ದೈವಿಕ ಪ್ರಕೃತಿಗೆ ಸೇರಿದಂಥದ್ದು. ಅಂತೂ ಏನಿದ್ರು ಇಲ್ಲಿ ಸೃಷ್ಟಿಯಾದದ್ದು ಏನಿದ್ರು ಕೂಡ ಅದು ಕೃಷ್ಣನ ಅಂಕೆಯಲ್ಲಿಯೇ ಇದೆ, ಕೃಷ್ಣನಿಗೆ ಸಂಬಂಧಪಟ್ಟದ್ದು, ಎಲ್ಲವೂ ಕೃಷ್ಣನಿಂದಲೇ ಉತ್ಪತ್ತಿಯಾದದ್ದು. ಎಲ್ಲದರ ಮೂಲ ಮತ್ತು ಅಂತ್ಯವೂ ನಾನೇ ಎಂದು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ತುಂಬಾ ಪ್ರಮುಖವಾದಂತಹ ಶ್ಲೋಕ ಇದು, ತುಂಬಾ ಅರ್ಥವತ್ತಾಗಿದೆ. ನನಗಿಂತ ಶ್ರೇಷ್ಠವಾದ ಶಕ್ತಿ ಇನ್ನೊಂದಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಸಾರ್ತಾ ಇದ್ದಾನೆ ಅವನು ಲೋಕಕ್ಕೆ, ನಮ್ಮಂತಹ ಬದ್ಧ ಜೀವಿಗಳಿಗೆ ಹೇಳ್ತಾ ಇದ್ದಾನೆ, ನಮ್ಮಂತಹ ಮೂರ್ಖರಿಗೆ ಅವನು ಹೇಳ್ತಾ ಇದ್ದಾನೆ, ನನಗಿಂತ ಮಿಗಿಲಾದ ಶಕ್ತಿ ಯಾವುದೂ ಇಲ್ಲ. ನೀವು ಮುತ್ತಿನ ಹಾರವನ್ನು ನೋಡಿರ್ತೀರಿ. ಆ ಮಣಿಗಳು ಮಾತ್ರ ನಿಮ್ಗೆ, ಆ ಮುತ್ತು ಮಾತ್ರ ನಿಮಗೆ ಕಾಣ್ತದೆ, ಅದರಲ್ಲಿ ಅದು ಯಾವುದ್ರಲ್ಲಿ ಪೋಣಿಸಿದೆ ಆ ದಾರ ನಿಮಗೆ ಕಾಣೋದಿಲ್ಲ. ಅದೇ ರೀತಿ ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಎಷ್ಟು ಗ್ರಹಗಳು ಈ ಬ್ರಹ್ಮಾಂಡದಲ್ಲಿ ತೇಲಾಡುತ್ತಿದೆ ಅಲ್ವಾ? ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಎಲ್ಲಾ ಬ್ರಹ್ಮಾಂಡಗಳು ಈ ಆಕಾಶದಲ್ಲಿ ತೇಲಾಡ್ತಾ ಇವೆ. ಯಾರು ಅದನ್ನು ಹಿಡಿದಿಟ್ಕೊಂಡಿದ್ದಾರೆ? ಯಾವ ಶಕ್ತಿಯ ಮೇಲೆ ಅದು ತನ್ನ ಪಥದಲ್ಲಿ ಅದು ಇದೆ? ಅದರ ಹಿಂದಿರುವ ಶಕ್ತಿ ಯಾರು? ಅದರ ಹಿಂದಿರುವ ಶಕ್ತಿ ಕೃಷ್ಣ. ಅದು ತಮ್ಮ ಪಥದಲ್ಲಿ ನಡೆಯುವುದಕ್ಕೆ ಕೃಷ್ಣನೇ ಅದಕ್ಕೆ ಆಧಾರ ಕೊಟ್ಟಿದ್ದಾನೆ, ಕೃಷ್ಣನೇ ಆಧಾರವಾಗಿದ್ದಾನೆ. ನಮ್ಗೆ ಆ ಮುತ್ತು ಮಾತ್ರ ಕಾಣ್ತದೆ, ಮುತ್ತನ್ನು ಪೋಣಿಸಿದಂತಹ ನಮ್ಗೆ ದಾರ, ನಮ್ಗೆ ಆ ಮುತ್ತಿನ ಹಾರದಲ್ಲಿ ಆ ದಾರ ನಮ್ಗೆ ಕಾಣಿಸುವುದಿಲ್ಲ. ಅದೇ ರೀತಿ ಅಥವಾ ಆ ದಾರ ತುಂಡಾದ್ರೆ ಮುತ್ತುಗಳು ಚಲ್ಲಾಪಿಲ್ಲಿ ಆಗಿ ಹೋಗ್ತದೆ. ಕೃಷ್ಣನ ಆಧಾರ ತಪ್ಪಿದ್ರೆ ಎಲ್ಲವೂ ಚೆಲ್ಲಾಪಿಲ್ಲಿ ಆಗ್ತದೆ. ಆದ್ರೆ ಎಲ್ಲವೂ ನಿಯಂತ್ರಿತವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಭಗವಂತ. ಕೃಷ್ಣನ ಶಕ್ತಿಯಿಂದ ಎಲ್ಲವೂ ನಿಯಂತ್ರಿತವಾಗಿ ನಡೀತಾ ಇದೆ. ಆ ಪೋಣಿಸಿದ ದಾರ ನಮಗೆ ಕಾಣಿಸದೇ ಇರಬಹುದು, ಆದ್ರೆ ಇಲ್ಲಿ ಕೃಷ್ಣ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ಎಲ್ಲದಕ್ಕೂ ನಾನೇ ಕಾರಣ, ಎಲ್ಲವೂ ನನ್ನನ್ನೇ ಅವಲಂಬಿತವಾಗಿದೆ, ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾನೆ. ಮುಂದೆ ಕೃಷ್ಣ, ನಾವೀಗ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಬೇಕು, ಕೃಷ್ಣನನ್ನು ನೆನೆಯಬೇಕು ಅಂತ ಹೇಳ್ತೇವಲ್ಲ, ಯಾವ ರೀತಿ ನಮಗೆ ಅರ್ಥ ಮಾಡ್ಕೊಳ್ಬಹುದು, ಯಾವ ರೀತಿ ನಾವು ಅವನನ್ನು ಚಿಂತನೆ ಮಾಡಬಹುದು ಹೇಳುವುದನ್ನು ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಹೇಳಿಕೊಡ್ತಾ ಇದ್ದಾನೆ. ತಾನು ಈ ವಿಶ್ವವನ್ನು ಹೇಗೆ ಆವರಿಸಿದ್ದೇನೆ ಅಂತ ಹೇಳುವುದನ್ನು ಇಲ್ಲಿ ಕೃಷ್ಣ ನಮಗೆ ಹೇಳ್ತಾ ಇದ್ದಾನೆ. ನಾವು ತುಂಬಾ ಸಲ ಹೇಳ್ತೇವೆ, ದೇವರು ಎಲ್ಲಾ ಕಡೆ ಇದ್ದಾನೆ, ದೇವರು ಎಲ್ಲದರಲ್ಲೂ ಇದ್ದಾನೆ ಅಂತ ಕೃಷ್ಣ ನಾವು ಹೇಳ್ತೇವೆ. ಹೇಗೆ ನಾವು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತೇವೆ, ಗಾಡ್ ಈಸ್ ಎವ್ರಿವೇರ್ ಅಂತ ಒಂದು ಮಾತು ಉಂಟಲ್ವಾ? ಹೇಗೆ ನಾವು ಹೇಳ್ತೇವೆ? ಅದನ್ನು ಪ್ರಮಾಣೀಕರಿಸುವುದು ಹೇಗೆ?
ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವ ವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಹೇ ಅರ್ಜುನ, ನಾನು ನೀರಿನಲ್ಲಿ ರುಚಿಯು, ಸೂರ್ಯಚಂದ್ರರಲ್ಲಿ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವೂ ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವೂ ಆಗಿದ್ದೇನೆ. ನೀರಿನಲ್ಲಿರುವ ರುಚಿ ನಾನು, ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ರಸೋಹಮಪ್ಸು ಕೌಂತೆಯ ಅಂದ್ರೆ ನೀರಿನಲ್ಲಿರುವ ರುಚಿ ನಾನು. ಬಾಯಾರಿದಾಗ ನಾವು ನಮ್ಗೆ ನೀರು ಸಿಕ್ಕಿದ್ರೆ ಎಷ್ಟು ಅಮೃತ ಸಿಕ್ಕಿದ ಹಾಗೆ ಸಂತೋಷ ಆಗ್ತದೆ ಅಲ್ವಾ? ಅಂತಹ ರುಚಿ ನಾವು ಯಾವತ್ತಾದ್ರೂ ನಾವು ಆ ಭಗವಂತನನ್ನು ನೆನೆದಿದ್ದೇವಾ? ಎಲ್ಲಿಂದ ಆ ರುಚಿ ಬಂತು ಅಂತ ನಾವು ಯಾವಾಗಾದ್ರೂ ನಾವು ಆಲೋಚನೆ ಮಾಡಿದ್ದೇವಾ? ಇಲ್ಲ. ಈಗ ನಮಗೆ ಅಂತಹ ಒಂದು ಜ್ಞಾನ ಸಿಕ್ಕಿದೆ ಅಲ್ವಾ? ಆ ರುಚಿ, ನೀರಿನಲ್ಲಿರುವ ರುಚಿ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ನಮ್ಗೀಗ ಆ ಜ್ಞಾನ ಸಿಕ್ಕಿದೆ. ಅದರಿಂದ ನಾವು ದಿನಕ್ಕೊಂದು ಮಿನಿಮಮ್ 10-12 ಸಲ ಆದ್ರೂ ನಾವು ನೀರು ಕುಡಿತೇವೆ. ಪ್ರತಿ ಬಾರಿಯೂ ನಾವು ನೀರು ಕುಡಿಯುವಾಗ ಈ ನೀರಿನಲ್ಲಿರುವ ರುಚಿ ನೀನು ಕೃಷ್ಣ ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ರೆ ಕೃಷ್ಣನನ್ನು ನೆನೆದಾಗ ಇದೇ ಕೃಷ್ಣ ಭಕ್ತಿ, ಇದೇ ಕೃಷ್ಣ ಪ್ರಜ್ಞೆ. ಅಂದ್ರೆ ಇದೊಂದು ಉದಾಹರಣೆ ಅಷ್ಟೇ. ಪ್ರತಿ ಬಾರಿಯೂ ಪ್ರತಿ ಕೆಲಸ ಮಾಡುವಾಗ್ಲೂ ನಾವು ಈ ರೀತಿ ನಾವು ಕೃಷ್ಣನನ್ನು ಅನುಸಂಧಾನ ಮಾಡ್ಕೊಂಡ್ರೆ, ಕೃಷ್ಣನ ಬಗ್ಗೆ ಥಿಂಕ್ ಮಾಡಿದ್ರೆ, ಕೃಷ್ಣನನ್ನು ನೆನೆದರೆ ಅದುವೇ ಕೃಷ್ಣ ಭಕ್ತಿ. ನಾವು ಅದಕ್ಕೆ ಕೃಷ್ಣನಿಗೆ ಆ ರೀತಿ ನಾವು ಕೃಷ್ಣನನ್ನು ಸ್ಮರಿಸಬೇಕು. ಇದು ಕೃಷ್ಣ ಪ್ರಜ್ಞೆ. ಎಷ್ಟು ಸರಳವಾದ ಪ್ರಕ್ರಿಯೆ. ಸೂರ್ಯ ಚಂದ್ರರಲ್ಲಿರುವ ಬೆಳಕು ನಾನು, ಶಾಖ ನಾನು, ಚಂದ್ರನಲ್ಲಿರುವ ತಂಪಾದ ಕಿರಣಗಳು ನಾನು ಅಂತ ಕೃಷ್ಣ ಹೇಳ್ತಾನೆ. ಬೆಳಕಿಲ್ಲದಿದ್ರೆ ಈ ಭೂಮಂಡಲ ಏನಾಗ್ತಿತ್ತು, ಈ ಭೂಮಿ ಏನಾಗ್ತಿತ್ತು, ನಮ್ಗೆ ಒಂದು ನಿಮಿಷ ಆಲೋಚನೆ ಮಾಡಿದ್ರೆ ಗೊತ್ತಾಗ್ಬೋದು. ಅಂತಹ ಸೂರ್ಯ, ಅಂತಹ ಬೆಳಕನ್ನು ನೀಡುವಂತಹ ಸೂರ್ಯನಲ್ಲಿರುವ ಬೆಳಕು ನಾನು, ಕೃಷ್ಣ ಹೇಳ್ತಾನೆ. ಚಂದ್ರನ ಬೆಳದಿಂಗಳ ರಾತ್ರಿಯಲ್ಲಿ ನಡೆಯುತ್ತಾ ಇದಕ್ಕೆಲ್ಲ ಕಾರಣ ಕೃಷ್ಣ ಎಂದು ಭಾವಿಸಿದಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದ ಹಾಗಾಯ್ತು, ಕೃಷ್ಣನನ್ನು ನೆನೆದ ಹಾಗಾಯ್ತು. ಎಲ್ಲಾ ಮಂತ್ರಗಳು ಅಂದ್ರೆ ಎಲ್ಲಾ ವೇದ ಮಂತ್ರಗಳ ಪ್ರಾರಂಭವು ಓಂ ಎಂಬ ಶಬ್ದದಿಂದ ಪ್ರಾರಂಭವಾಗ್ತದೆ. ನೀವು ಕೇಳಿರು ಎಲ್ಲಾ ದೇವಸ್ಥಾನಗಳಲ್ಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವುದೇ ಮಂತ್ರಗಳನ್ನು ಪಠಿಸುವಾಗ್ಲೂ ಓಂ ಎನ್ನುವ ಮಂತ್ರದಿಂದ ಪ್ರಾರಂಭ ಮಾಡ್ತಾರೆ. ಓಂ ನಮಃ ಶಿವಾಯ, ಓಂ ಶ್ರೀ ಗಣೇಶಾಯ ನಮಃ, ಈ ರೀತಿಯಾಗಿ ನೀವು ಅರ್ಚನೆ ಮಾಡುವಾಗ ಕೇಳಿರ್ಬೋದು. ದೇವರ ಹೆಸರಿನ ಮುಂದೆ ಓಂ ಸೇರಿಸ್ತಾರೆ. ಇದು ಕೃಷ್ಣನ ಪ್ರತಿಬಿಂಬ. ಇದು ಆ ಓಂ ಎನ್ನುವ ಶಬ್ದ ಅದು ನಾನಾಗಿದ್ದೇನೆ, ಅದು ಕೃಷ್ಣ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಆಕಾಶದಲ್ಲಿ ಬರುವ ಶಬ್ದ ನಾನು, ಅಂದ್ರೆ ಆಕಾಶ ಅಂತ ಹೇಳಿದ್ರೆ ಸ್ಪೇಸ್, ಅಲ್ಲಿ ಬರುವಂತಹ ಶಬ್ದ ನಾನು. ಮನುಷ್ಯರ ಪೌರುಷ ನಾನು. ಮನುಷ್ಯರಲ್ಲಿ ಬೇರೆ ಬೇರೆ ರೀತಿಯ ಸಾಮರ್ಥ್ಯ ಇರುವಂತಹ ಪುರುಷರಿದ್ದಾರೆ, ಮನುಷ್ಯರಿದ್ದಾರೆ. ಅಂತಹ ಸಾಮರ್ಥ್ಯ ನಾನು ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಯಾವುದ್ರಲ್ಲಿ ಎಲ್ಲ ನಾನಿದ್ದೇನೆ, ಯಾವುದೆಲ್ಲ ನಾನು ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಅಂದ್ರೆ ಈ ಭೂಮಿಯಲ್ಲಿರುವ ಪರಿಮಳ ನಾನು ಅಂತ ಕೃಷ್ಣ ಹೇಳ್ತಾನೆ. ನಿಮ್ಗೆ ನೋಡಿ, ನೀವು ಕೆಲವು ಸಲ ನೀವು ಆಸ್ವಾದನೆ ಮಾಡಿರ್ಬೋದು. ಜೂನ್ ಅಥವಾ ಮೇ ಅಲ್ಲಿ ಮೊದಲ ಮಳೆ ಬಂದಾಗ ಭೂಮಿಯಿಂದ ಒಂದು ಪರಿಮಳ ಹೊರ ಬರ್ತದೆ. ಆ ಪರಿಮಳ ನಾನು ಅಂತ ಕೃಷ್ಣ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಭೂಮಿಯಲ್ಲಿ ಸೃಷ್ಟಿಯಾದ ಹೂವಿಗೆ, ಒಂದು ಹಣ್ಣಿಗೆ ಅದರದ್ದೇ ಆದ ಒಂದು ಪರಿಮಳ ಇದೆ. ಕೃತಕವಾಗಿ ರಾಸಾಯನಿಕಗಳನ್ನು ಸೇರಿಸಿ ಅಂತಹ ಒಂದು ಪರಿಮಳವನ್ನು ತಯಾರು ಮಾಡ್ತಾರೆ ಈಗ. ಆದ್ರೆ ಒಂದು ರಾಸಾಯನಿಕ ಅಂಶ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅದು ಪರಿಮಳ ಬಿಟ್ಟು ಅದು ದುರ್ವಾಸನೆಯನ್ನು ಬೀರ್ಲಿಕ್ಕೆ ಪ್ರಾರಂಭ ಮಾಡ್ಬೋದು. ಆದ್ರೆ ಮಲ್ಲಿಗೆ ಅಥವಾ ಗುಲಾಬಿ ಅಥವಾ ಯಾವುದೇ ಹಣ್ಣುಗಳು, ಮಾವಿನ ಹಣ್ಣು ಅಥವಾ ಯಾವುದೇ ಒಂದು ವಸ್ತುಗಳು ಈ ವರ್ಷವೂ ಒಂದೇ ರೀತಿಯ ಪರಿಮಳ ಹೊಂದಿರುತ್ತದೆ. ಮುಂದಿನ ವರ್ಷ ಅದು
ಫಲ ಬಿಟ್ಟಾಗಲೂ ಹೂ ಬಿಟ್ಟಾಗಲೂ ಅದೇ ರೀತಿಯ ಪರಿಮಳವನ್ನು ಹೊಂದಿರ್ತದೆ. ಯಾವಾಗ ಹೂ ಅರಳಿದ್ರೂ ಅದರ ಪರಿಮಳ ಬದಲಾಗುವುದಿಲ್ಲ, ಯಾಕಂದ್ರೆ ಅದು ಕೃಷ್ಣನ ಪ್ರತಿನಿಧಿಯಲ್ಲಿ ಕೃಷ್ಣ ಇದ್ದಾನೆ. ಆ ಪರಿಮಳ ನಾನು ಅಂತ ಕೃಷ್ಣ ಹೇಳ್ತಾನೆ. ಬೆಂಕಿಯಲ್ಲಿರುವ ಶಾಖ ನಾನು, ಅಗ್ನಿಯಲ್ಲಿರುವ ತೇಜಸ್ಸು ನಾನು, ಮತ್ತು ಈ ಜೀವಿಗಳಲ್ಲಿರುವ ಜೀವಾತ್ಮ ನಾನು ಎಂದು ಕೃಷ್ಣ ಹೇಳ್ತಾನೆ. ಹಾಗೆ ಎಲ್ಲಾ ತಪಸ್ವಿಗಳ ತಪಶ್ಶಕ್ತಿ ನಾನು. ತಪಸ್ಸು ಹಿಂದೆ ಕೇಳಿರ್ಬೋದು ನೀವು, ಋಷಿಗಳು ತಪಸ್ಸು ಮಾಡಿ ಅವರಲ್ಲಿ ತಪಶ್ಶಕ್ತಿ ಇರ್ತದೆ. ತಪಸ್ಸಿನ ಬಲದಿಂದ ಅವರು ಏನೆಲ್ಲಾ ಕಾರ್ಯಗಳನ್ನು ಮಾಡಿದ್ದಾರೆ, ನಮ್ಗೆ ಕೆಲವು ಪುರಾಣಗಳನ್ನು ಓದಿದ್ರೆ ಗೊತ್ತಾಗ್ತದೆ. ಅಂತಹ ತಪಸ್ವಿಗಳ ತಪಶ್ಶಕ್ತಿ ನಾನು, ತಪಸ್ಸಿನ ಶಕ್ತಿ ನಾನು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಬುದ್ಧಿವಂತರ ಕೃಷ್ಣ ಹೇಳ್ತಾನೆ, ವಿಶ್ವದ ಅಸ್ತಿತ್ವಗಳ ಮೂಲ ಬೀಜ ನಾನು ಅಂತ. ಅಹಂ ಬೀಜ ಪ್ರದಾಪಿತ ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರ ತಂದೆ ನಾನು ಅಂತ. ಬುದ್ಧಿವಂತರ ಬುದ್ಧಿ ನಾನು, ಎಲ್ಲಾ ಪರಾಕ್ರಮಶಾಲಿ ಪುರುಷರ ಪರಾಕ್ರಮ ನಾನು. ವಿಶ್ವದಲ್ಲಿ 84 ಲಕ್ಷ ಯೋನಿಗಳಿವೆ, ಚರಾಚರಗಳು ಸೇರಿ. ಅದರ ಮೂಲ ನಾನು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮೂಲ ಬೀಜ ನಾನು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈಗ ಒಂದು ಮರ ಉಂಟು, ಮರ ಮಾತ್ರ ನಮಗೆ ಕಾಣ್ತದೆ, ಅದರ ಮೂಲ ಯಾವುದು? ಅದರ ಬೇರು. ಆ ಬೇರು ನಮಗೆ ಕಾಣುವುದಿಲ್ಲ. ಆ ಬೇರು ಏನುಂಟು ಅದು ಮರವನ್ನು ಪೋಷಿಸ್ತಾ ಇರ್ತದೆ. ಆ ಬೇರಿಗೆ ಏನಾದ್ರೂ ಗಾಯವಾದ್ರೆ ಅಥವಾ ಒಣಗಿದ್ರೆ ಅಥವಾ ನೀರದು ಹೀರಿಕೊಳ್ಳದಿದ್ರೆ ಮರ ಸಾಯ್ತದೆ. ಅದೇ ರೀತಿ ಆ ಬೇರೆ ಏನು ಇಡೀ ಮರವನ್ನು ಪೋಷಿಸ್ತದೋ ಅದೇ ರೀತಿ ಕೃಷ್ಣ ಈ ವಿಶ್ವವನ್ನು ಪೋಷಿಸ್ತಾ ಇದ್ದಾನೆ. ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಕೃಷ್ಣ ಹೇಳ್ತಾನೆ, ಬಲವಂತರ ಬಲ ನಾನು, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ನಾನು ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ. ಕೃಷ್ಣ ಮುಂದೆ ಹೇಳ್ತಾನೆ, ಏಚೈವ ಸಾತ್ವಿಕಾ ಭಾವ ರಾಜಸಸ್ತಾಶ್ಚಯೇ. ಹರೇ ಕೃಷ್ಣ. ಎಲ್ಲಾ ಭಕ್ತರು ತಮ್ಮನ್ನು ತಾವು ಮ್ಯೂಟ್ ಮಾಡಿ ಇಟ್ಕೊಳ್ಬೇಕು. ಏಚೈವ ಸಾತ್ವಿಕಾ ಭಾವ ರಾಜಸಾಸ್ತಾಮಶಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಾಂ ತೇಷು ತೇ ಮಯಿ. ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದದ್ದು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಾಗಿ ಅವು ನನ್ನಲ್ಲಿರುವವು. ಅಂದ್ರೆ ಯಾರು ಈ 3 ಗುಣಗಳನ್ನು ಮೀರಿ ಕೃಷ್ಣನಿಗೆ ಶರಣಾಗುತ್ತಾರೋ ಅವರು ಕೃಷ್ಣನೊಂದಿಗೆ ಸಂಬಂಧ ಸ್ಥಾಪನೆ ಮಾಡಬಹುದು. ಪ್ರಭುಪಾದರು ಹೇಳ್ತಾರೆ, ಯಾರು ಕೃಷ್ಣನಿಗೆ ಶರಣಾಗುತ್ತಾರೋ ಅಂತಹ ಜೀವಿಗೆ ತೊಂದರೆ ಕೊಡದಂತೆ ಕೃಷ್ಣ ಆಜ್ಞೆ ಮಾಡ್ತಾನಂತೆ. ಈ 3 ಶಕ್ತಿಗಳಿಗೆ ನೀವು ಈ ಚಿತ್ರದಲ್ಲಿ ನೋಡಬಹುದು. ತಾಮಸ, ರಾಜಸ ಮತ್ತು ಸಾತ್ವಿಕ ಗುಣಗಳು ಮನುಷ್ಯನನ್ನು ಹೇಗೆ ತಮ್ಮ ಬಲೆಯಲ್ಲಿ ಸಿಕ್ಕಿಸಿ ಕುಣಿದಾಡಿಸ್ತಾ ಇವೆ ಅಂತ. ಎಲ್ಲವೂ ಆ 3 ಗುಣಗಳು ಕೂಡ ಕೃಷ್ಣನಿಂದನೇ ಹೊರಸೂಸಲ್ಪಟ್ಟಿದೆ. ಅದು ಈ ಜೀವಿಯನ್ನು ಹಿಡಿದುಕೊಂಡು ಕೃಷ್ಣನಿಗೆ ಅವುಗಳ ಮಾಯೆಯಲ್ಲಿ ಜೀವಿಯನ್ನು ಬಂಧಿಸಿದೆ. ಅದರಿಂದ ಯಾರು ಈ ಮಾಯೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಯಸ್ತಾರೋ ಅವರು ಕೃಷ್ಣನಿಗೆ ಶರಣಾಗತರಾಗ್ಬೇಕು. ಯಾರು ಕೃಷ್ಣನಿಗೆ ಶರಣಾಗತರಾಗ್ತಾರೋ ಆಗ ಕೃಷ್ಣ ಈ 3 ಗುಣಗಳಿಗೆ ಆಜ್ಞೆ ಮಾಡ್ತಾನೆ, ಅಪ್ಪಣೆ ಮಾಡ್ತಾನೆ, ಅಂತಹ ಜೀವಿಯನ್ನು ನೀವು ಮುಟ್ಬೇಡಿ ಅಂತ. ಅಂತಹ ಜೀವಿಗಳಿಗೆ ನೀವು ತೊಂದರೆ ಕೊಡಬೇಡಿ ಅಂತ ಪ್ರಭುಪಾದರು ಬರೆಯುತ್ತಾರೆ.
ಯಾಕೆಂದ್ರೆ ಆ ಮೂರು ಗುಣಗಳು ಕೂಡ ಕೃಷ್ಣನ ಆಧೀನದಲ್ಲಿದೆ. ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ ಮೂರು ಗುಣಗಳಿಂದ ಮೋಹಿತನಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೇ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಕೃಷ್ಣ ಇವುಗಳನ್ನೆಲ್ಲ ಈ ಮೂರು ಗುಣಗಳು ಕೃಷ್ಣನಿಂದಲೇ ಹೊರಸೂಸಲ್ಪಟ್ರು. ಈ ಕೃಷ್ಣ ಈ ಮೂರು ಗುಣಗಳಿಂದ ಮೇಲೆ ಅವನದನ್ನು ಮೀರಿದ್ದಾನೆ. ಈ ಮೂರು ಗುಣಗಳು ಕೃಷ್ಣನನ್ನು ಏನು ಮಾಡಲಾರವು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಈ ಮೂರು ಗುಣಗಳಿಂದ ಮೋಹಿತರಾಗಿ ಈ ಜಗತ್ತು ಅವನನ್ನು ಅರಿಯುವುದಿಲ್ಲ. ಆದ್ರೆ ಆ ಮೂರು ಗುಣಗಳು ಕೃಷ್ಣನನ್ನು ಏನು ಮಾಡ್ಲಿಕ್ಕಾಗುವುದಿಲ್ಲ. ಒಂದು ಮುಖ್ಯವಾದಂತಹ ಶ್ಲೋಕ ಇದು. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ವಯೇ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೆ ಮಯಾ ಮೇತಾಂ ತರಂತಿತೆ. ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ನನ್ನ ಈ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಬಹಳ ಮುಖ್ಯವಾದಂತಹ ಅರ್ಥವತ್ತಾದಂತಹ ಒಂದು ಶ್ಲೋಕ ಇದು. ಇಲ್ಲಿ ಗುಣ ಅಂತ ಹೇಳುವ ಶಬ್ದಾರ್ಥ ಹಗ್ಗ ಅಂತ ಕೂಡ ಆಗ್ತದೆ. ಜೀವಿಯನ್ನು ಮಾಯೆ ಅಂತ ಹೇಳುವ ಹಗ್ಗ ಕಟ್ಟಿ ಹಾಕಿದೆ. ನಮ್ಮನ್ನು ಯಾರಾದ್ರೂ ಕಟ್ಟಿ ಹಾಕಿದ್ರೆ ಏನಾಗ್ತದೆ? ನಮ್ಮನ್ನು ಯಾರಾದ್ರೂ ಕಟ್ಟಿ ಹಾಕಿದ್ರೆ ನಮ್ಮನ್ನು ಬಿಡಿಸ್ಲಿಕ್ಕೆ ಬೇರೆ ಯಾರಾದ್ರೂ ಬರ್ಬೇಕಷ್ಟೇ. ನಾವು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರಿಗಾದ್ರೂ ಸಹಾಯಕ್ಕಾಗಿ ಯಾಚನೆ ಮಾಡ್ಬೇಕು. ನಮ್ಮ ಕೂಗು ಅಥವಾ ನಾವು ಸಹಾಯಕ್ಕಾಗಿ ಯಾಚಿಸುವುದು ಯಾರಿಗಾದ್ರೂ ಕೇಳಿದ್ರೆ ಅವರು ನಮ್ಮನ್ನು ಬಂದು ಬಂಧ ಮೋಚನ ಮಾಡಬಹುದು, ಬಂಧನದಿಂದ ವಿಮೋಚನೆ ಮಾಡಬಹುದು. ಅದೇ ರೀತಿ ನಾವು ಕೃಷ್ಣನಿಗೆ ಶರಣಾಗತನಾದರೆ ಅಥವಾ ಯೋಗ್ಯ ಗುರುಗಳಿಗೆ, ಪರಂಪರೆಯಲ್ಲಿ ಬಂದಂತಹ ಯೋಗ್ಯ ಗುರುಗಳಿಗೆ ನಾವು ಶರಣಾಗತರಾದರೆ ನಮ್ಮನ್ನು ಇಂತಹ ಒಂದು ಬಂಧನದಿಂದ ಬಿಡಿಸಿ ನಾವು ಸುಲಭವಾಗಿ ಈ ಭವಸಾಗರವನ್ನು ದಾಟಿ ಕೃಷ್ಣನಲ್ಲಿಗೆ ಹೋಗ್ಬೋದು. ಕೃಷ್ಣ ನಮ್ಮ ಕೈ ಹಿಡಿತಾನೆ. ಈ ಪ್ರಕೃತಿಯ ಗುಣಗಳನ್ನು ಮೀರಿ ನಾವು ಕೃಷ್ಣನಲ್ಲಿಗೆ ಹೋಗಬಹುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು ಈಗ ಕೃಷ್ಣನನ್ನು ಅರಿಯುವುದಿಲ್ಲ, ಯಾರು ಕೃಷ್ಣನ ಬಗ್ಗೆ ಕೃಷ್ಣ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಯಾ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಅತ್ಯಂತ ಮೂರ್ಖರು, ನರಾಧಮರು, ಮಾಯೆಯಿಂದ ಜ್ಞಾನ ನಷ್ಟ ಆದವರು, ಆಸುರಿ ಸ್ವಭಾವದವರು, ಈ ಬಗೆಯ ದುಷ್ಟರು ನನಗೆ ಶರಣಾಗುವುದಿಲ್ಲ. ಅಂದ್ರೆ ಅತ್ಯಂತ ಮೂರ್ಖ ಮನುಷ್ಯರು, ನರಾಧಮರು, ಮಾಯೆಯಿಂದ ಆವೃತವಾಗಿರುವವರು. ಅಂದ್ರೆ ಯಾರ ಜ್ಞಾನ ಮಾಯೆಯಿಂದ ಆವೃತವಾಗಿದೆಯೋ ಅವರ ಜ್ಞಾನ ಮಾಯೆಯಿಂದ ಮುಚ್ಚಿ ಹೋಗಿದೆ. ನಾನು ಹೇಳಿದ್ದೇನೆ ಹಿಂದೆ ನಮಗೊಂದು ಶ್ಲೋಕದಲ್ಲಿ ನಾವು ಓದಿದ್ದೇವೆ, ನಮ್ಮ ಹೃದಯದಲ್ಲಿರುವ ಕೃಷ್ಣ ಪ್ರೇಮ ರಾಜಸ ಗುಣಗಳಿಂದ, ಕಾಮದಿಂದ ಅದು ಮುಚ್ಚಿ ಹೋಗಿದೆ. ಆದ್ರಿಂದ ನಾವು ತಪ್ಪು ಮಾಡ್ತಾ ಇದ್ದೇವೆ. ಆದ್ರಿಂದ ಯಾರ ಜ್ಞಾನ ಮಾಯೆಯಿಂದ ಆವೃತವಾಗಿದೆಯೋ ಮತ್ತು ಯಾರು ನಿರಾಕಾರವಾದಿಗಳು ಅಥವಾ ನಿರೀಶ್ವರವಾದಿಗಳು, ಕೇಳಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು, ಕೆಲವರು ದೇವರೇ ಇಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ದೇವರಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಎಲ್ಲ ಇದು ಒಂದು ರೀತಿಯ ವ್ಯವಸ್ಥೆ, ಯಾವುದೋ ಒಂದು ಶಕ್ತಿ ಇದನ್ನು ನಡೆಸ್ಕೊಂಡು ಹೋಗ್ತಾ ಉಂಟು. ದೇವರಿಗೇನು ರೂಪ ಇಲ್ಲ, ಆಕಾರ ಇಲ್ಲ, ದೇವರು ಎಲ್ಲಾ ದೇವರು ಒಂದೇ. ಕೆಲವು ವಿತಂಡವಾದವನ್ನು ಮಂಡಿಸ್ತಾ ಇರ್ತಾರೆ. ಅವರು ಗ್ರಂಥಗಳನ್ನು ಓದಿರುವುದಿಲ್ಲ, ಯಾವುದೇ ಗುರುಗಳ ಬಳಿಗೂ ಹೋಗಿರುವುದಿಲ್ಲ. ತಮ್ಮದೇ ಊಹಾತ್ಮಕ ಚಿಂತನೆಯಿಂದ ತಾವೇ ಒಂದು ಸೃಷ್ಟಿಸಿಕೊಂಡು ತಮ್ಮದೇ ಒಂದು ಚಿಂತನೆಯನ್ನು ಮುಂದಿಡ್ತಾ ಇರ್ತಾರೆ. ಕೃಷ್ಣನಿಗೆ ಆಕಾರ ಇಲ್ಲ, ಕೃಷ್ಣನಿಗೆ ರೂಪ ಇಲ್ಲ ಅಂತವರು ವಾದಿಸ್ತಾರೆ. ಅಂತವರು ಕೃಷ್ಣನಿಗೆ ಶರಣಾಗುವುದಿಲ್ಲ. ಅವರನ್ನು ದುಷ್ಟರು, ಮೂಢರು ಅಂತ ಕರೀತಾನೆ ಕೃಷ್ಣ. ಆಮೇಲೆ ಯಾರು ಕೃಷ್ಣನಿಗೆ ಶರಣಾಗ್ತಾರೆ? ಚತುರ್ವಿಜ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಈ 4 ರೀತಿಯ ಜನರು
ಕೃಷ್ಣನಿಗೆ ಶರಣಾಗತರಾಗಲು ಬಯಸ್ತಾರೆ. ಯಾರೆಲ್ಲ? ಫಲಾಪೇಕ್ಷಿತ ಕರ್ಮ ಮಾಡುತ್ತಾ ಐಹಿಕವಾಗಿ ಕಷ್ಟ ಬರುವಾಗ ಅವರು ಕರ್ಮ ಮಾಡ್ತಾ ಇರ್ತಾರೆ, ಆದ್ರೆ ಕಷ್ಟದಲ್ಲಿ ಇರ್ತಾರೆ. ಕಷ್ಟ ಪರಿಹಾರ ಆಗದೆ ಹೋದಾಗ ಅವರು ಕೃಷ್ಣನಿಗೆ ಶರಣಾಗತರಾಗ್ತಾರೆ. ಅಂದ್ರೆ ದುಃಖಿಗಳು, ದುಃಖದ ನೋವು ಉಂಡು ಉಂಡು ಅವರು ಈ ಐಹಿಕ ಜಗತ್ತಿನಲ್ಲಿ ನೋವನ್ನು ಉಂಡು ಉಂಡು ಯಾರಾದ್ರೂ ನಮಗೆ ಯಾರಿಂದಾದ್ರೂ ನಮಗೆ ಈ ನೋವಿನಿಂದ ಮುಕ್ತಿ ಸಿಗುವುದೋ, ಯಾರಾದ್ರೂ ನಮ್ಮ ಸಹಾಯ ಮಾಡಬಹುದೋ ಅನ್ನುವ ದೃಷ್ಟಿಯಿಂದ ಕೊನೆಗೆ ಅವರು ಕೃಷ್ಣ ಅಲ್ಲಿಗೆ ಬರ್ತಾರೆ. ಅವರು ಭಕ್ತಿ ಭಾವದಿಂದ ಬರುವುದಿಲ್ಲ, ಅಂದ್ರೆ ಅವರ ನೋವಿಗೆ ಮುಕ್ತಿಯನ್ನು ಯಾರಿಂದಾದ್ರೂ ಮುಕ್ತಿ ಸಿಗ್ಬೋದಾ ಅನ್ನುವ ಆ ಒಂದು ಭಾವನೆಯೊಂದಿಗೆ ಅವರು ಕೃಷ್ಣನ ಸಂಪರ್ಕಕ್ಕೆ ಬರ್ತಾರೆ. ಜಿಜ್ಞಾಸುಗಳು ಅಂದ್ರೆ ಬೇರೆ ಎಲ್ಲಾ ರೀತಿಯ ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಬೇರೆ ಬೇರೆ ರೀತಿಯ ತತ್ವಶಾಸ್ತ್ರಗಳು ಗ್ರಂಥಗಳನ್ನೆಲ್ಲ ಪಠಣ ಮಾಡಿ ಅದರಲ್ಲಿ ನಿರಾಶರಾದಾಗ, ಅದರಲ್ಲಿ ಯಾವುದೇ ಅವರಿಗೆ ರುಚಿ ಸಿಕ್ಕದೆ ಹೋದಾಗ, ತತ್ವವನ್ನು ಅವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೆ ಹೋದಾಗ ಅಂತಹ ಮನುಷ್ಯರು, ಅಂತಹ ಜೀವಿಗಳು ನನ್ನ ಬಳಿ ಬರ್ತಾರೆ. ಇನ್ನು ಐಹಿಕವಾಗಿ ಉತ್ಕರ್ಷವನ್ನು ಬಯಸುವವರು, ಐಶ್ವರ್ಯವನ್ನು ಬಯಸುವವರು, ಸಿಂಪಲ್ ಆಗಿ ಹೇಳೋದಿದ್ರೆ ಹಣವನ್ನು ಬಯಸುವವರು ಮತ್ತು ಅಂತವರು ಕೂಡ ಕೃಷ್ಣನ ಬಳಿಗೆ ಬರ್ತಾರೆ. ಇನ್ನು ಕೊನೆಯದಾಗಿ ಭಗವಂತನ ನಿಜವಾದ ಅನ್ವೇಷಣೆಯಲ್ಲಿ ತೊಡಗಿರುವವರು, ಅಂದ್ರೆ ಅವರಿಗೆ ಹಿಂದಿನ ಜನ್ಮದ ಪಾಪ ಕರ್ಮ ಫಲಗಳೆಲ್ಲ ತೊಡೆದು ಹೋಗಿ ಅವರು ಭಗವಂತನ ನಿಜ ನಾನ್ಯಾರು, ಭಗವಂತ ಯಾರು, ನನ್ನ ಸಂಬಂಧ ಏನು ಅಂತ ಹೇಳೋ ಒಂದು ನಿಜ ಅರ್ಥದಲ್ಲಿ ಭಗವಂತನನ್ನು ಕಾಣ್ಲಿಕ್ಕೆ ಪ್ರಯತ್ನಿಸ್ತಾರೆ. ಈ 4 ರೀತಿಯ ಜನರು ನನಗೆ ಶರಣಾಗ್ತಾರೆ. ಅದರಲ್ಲಿ ಮೊದಲನೇ 3 ಪಂಗಡದವರು ಅವರ ಉದ್ದೇಶ ಬೇರೆ ಇರ್ತದೆ. ಅವರು ಪೂರ್ತಿ ಭಕ್ತಿ ಭಾವದಿಂದ ಕೃಷ್ಣನನ್ನು ಭಜನೆ ಮಾಡ್ತಾರೆ ಅಥವಾ ಭಜಿಸ್ತಾರೆ ಅಥವಾ ಕೃಷ್ಣನ ಬಳಿಗೆ ಬರ್ತಾರೆ ಅಂತಲ್ಲ, ಆದ್ರೆ ಯಾವುದೋ ಒಂದು ಕುತೂಹಲದಿಂದ, ಕಷ್ಟದಿಂದ ಪಾರಾಗ್ಲಿಕ್ಕಿರ್ಬೋದು ಅಥವಾ ಅವರ ಐಹಿಕ ಅಪೇಕ್ಷೆಗಳನ್ನು ಬಯಸ್ತಾ ಜ್ಞಾನದ ಅನ್ವೇಷಣೆ, ಆ ರೀತಿ ಅವರು ಆ ಕಾರಣದಿಂದ ಅವರು ಕೃಷ್ಣನ ಸಮೀಪಕ್ಕೆ ಬಂದಿರ್ತಾರೆ. ಆದ್ರೆ ಕೃಷ್ಣ ಜ್ಞಾನದ ಅವರಿಗೆ ಯಾವ ರೀತಿಯಲ್ಲಾದ್ರೂ ಕೃಷ್ಣನ ಸಂಪರ್ಕ ಮಾಡಿದ್ರೆ ಅಥವಾ ಕೃಷ್ಣನ ಭಕ್ತಿಯ ದಾರಿಗೆ ಬಂದಿದ್ರೆ ಅವರು ನಿಧಾನವಾಗಿ ಕೃಷ್ಣ ಜ್ಞಾನದ ಅರಿವು ಅವರಿಗೆ ಬರ್ತದೆ. ಆ ಮೂಲಕ ಅವರು ಭಕ್ತರಾಗಿ ಪರಿವರ್ತಿತರಾಗ್ತಾರೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮೇ ಮಮ ಪ್ರಿಯ. ಅಂದ್ರೆ ಹಿಂದೆ ಹೇಳಿದಂತಹ ಈ 4 ವಿಭಾಗದ ಮನುಷ್ಯರೇನಿದ್ದಾರೆ, ಎಲ್ಲಾ ಕಶ್ಮಲದಿಂದ ದೂರವಾಗಿ ಪರಿಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಉಂಟು. ಅವರಿಗೆ ಯಾರು ಶುದ್ಧ ಭಕ್ತಿಯಿಂದ ಪೂರ್ಣ ಜ್ಞಾನದಿಂದ ಕೃಷ್ಣನನ್ನು ಪೂಜೆ ಮಾಡ್ತಾರೋ, ಇವರಲ್ಲಿ ಪೂರ್ಣ ಜ್ಞಾನ ಇರುವವರು ಮತ್ತು ಸದಾ ಶುದ್ಧ ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತರಾಗಿರುವವರು ಶ್ರೇಷ್ಠರು. ಅವರಿಗೆ ನಾನು ಬಹಳ ಪ್ರಿಯ ಮತ್ತು ಅವನು ನನಗೆ ಪ್ರಿಯನಾದವನು. ಈ 4 ವಿಭಾಗದ ಜನರು ಏನು ಕೃಷ್ಣನನ್ನು ಸಂಪರ್ಕಿಸ್ತಾರೋ ಅಥವಾ ಕೃಷ್ಣನ ಸಂಬಂಧಕ್ಕೆ ಬರ್ತಾರೋ ಅವರಿಗೆ ಕೊನೆಗೆ ಜ್ಞಾನೋದಯ ಆಗ್ತದೆ. ಕೃಷ್ಣನೇ ಎಲ್ಲದರ ಮೂಲ. ಅವರ ಕಶ್ಮಲಗಳೆಲ್ಲ ಕಳೆದು ದೂರವಾಗಿ ಕೊನೆಗೆ ಪರಿಶುದ್ಧ ಭಕ್ತರಾಗಿ ಆಗ್ಲಿಕ್ಕೆ ಅವರು ಸಾಧ್ಯ ಆಗ್ತದೆ. ಆ ಶುದ್ಧ ಭಕ್ತಿಯಿಂದ ಪೂರ್ಣ ಜ್ಞಾನ ಇರುವಂತಹ ಜೀವಿ ನನಗೆ ಅತ್ಯಂತ ಪ್ರಿಯನು, ಅವನಿಗೆ ನಾನು ಕೂಡ ಅತ್ಯಂತ ಪ್ರಿಯನು ಅಂತ ಇಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಾ ಮಹಾತ್ಮ ಸುದುರ್ಲಭಃ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ
ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ನಾನು ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಅನೇಕ ಬಾರಿ ಈ ಜನ್ಮ ಮೃತ್ಯು ಜರಾ ಮರಣ ಅಂತ ಹೇಳುವ ಈ ಚಕ್ರದಲ್ಲಿ ಸಿಲುಕಿ ಕೊನೆಗೆ ಅವನಿಗೆ ಅರ್ಥ ಆಗ್ತದೆ, ಯಾವುದೂ ಕೃಷ್ಣನಿಂದ ಸ್ವತಂತ್ರವಲ್ಲ, ಎಲ್ಲದರ ಒಡೆಯ ಕೃಷ್ಣ, ಎಲ್ಲದರ ಕಾರಣ, ಸರ್ವ ಕಾರಣಂ ಕೃಷ್ಣ ಅಂತ ಹೇಳುವುದು ಅವನಿಗೆ ಅರ್ಥ ಆದಾಗ, ಮತ್ತು ಎಲ್ಲರಿಗೂ ಸಂಬಂಧವಿರುವುದು ಕೃಷ್ಣನೊಂದಿಗೆ ಮಾತ್ರ ಎನ್ನುವಂತಹ ಜ್ಞಾನ ಅವನಲ್ಲಿ ಬಂದಾಗ ಅವನು ಕೃಷ್ಣನನ್ನು ಅರ್ಥ ಮಾಡಿಕೊಂಡಾಗ ಅಂತಹ ಮಹಾತ್ಮ ಅವನಿಗೆ ಕೃಷ್ಣನಿಗೆ ಪೂರ್ತಿ ಶರಣಾಗತನಾಗುತ್ತಾನೆ. ಎಲ್ಲದರ ಮೂಲ ಕಾರಣ ಅನಾದಿರಾದಿ ಗೋವಿಂದ ಸರ್ವ ಕಾರಣಂ. ಬ್ರಹ್ಮ ಸಂಹಿತೆಯಲ್ಲಿ ಬರುವಂತಹ ಮಾತು ಇದು. ಅನಾದಿ ಆದಿ ಗೋವಿಂದ ಸರ್ವ ಕಾರಣಂ. ಈಶ್ವರ ಪರಮಕೃಷ್ಣ ಅದು ಸಚ್ಚಿದಾನಂದ ವಿಗ್ರಹ. ಅನಾದಿರಾದಿ ಗೋವಿಂದ ಸರ್ವ ಕಾರಣ. ಬ್ರಹ್ಮ ಸಂಹಿತೆಯ ಮೊದಲ ಶ್ಲೋಕ ಇದು. ಅದು ಯಾವಾಗ ಅರ್ಥ ಆಗ್ತದೋ, ಅರ್ಥ ಮಾಡ್ಕೊಳ್ತಾನೋ ಅಂತಹ ಮಹಾತ್ಮನಿಗೆ ಶರಣಾಗತನಾಗ್ತಾನೆ. ಆದರೆ ಅಂತಹ ಜ್ಞಾನಿ, ಅಂತಹ ಮಹಾತ್ಮ ದುರ್ಲಭ. ಯಾರೋ ಒಬ್ರೋ ಇಬ್ರು ಈ ಜನ್ಮ ಮೃತ್ಯು ಜರಾ ಮರಣದ ಚಕ್ರದಲ್ಲಿ ಸಿಲುಕಿ ಪುನಃ ಹುಟ್ಟಿ ಸತ್ತು ಯಾವಾಗಾದ್ರೂ ಹೋದ್ರು ಒಮ್ಮೆ ಅವನಿಗೆ ಒಂದು ಜನ್ಮದಲ್ಲಿ ಇಂತಹ ಜ್ಞಾನ ಬರ್ತದೆ. ಆದ್ರೆ ಅಂತಹ ಜ್ಞಾನಿ ಕೂಡ ಅತ್ಯಂತ ದುರ್ಲಭ. ಕಾಮೈತತೆ ಸುತ ಜ್ಞಾನಃ ಪ್ರಪದ್ಯಂತೆ ಅನ್ಯ ದೇವತಾಃ ತಂ ನಿಯಮಮಾಸ್ತಾಯ ಪ್ರಕೃತ್ಯ ನಿಯತಾ ಸ್ವಯಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತವರು ದೇವತೆಗಳಿಗೆ ಶರಣಾಗತರಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಕೃಷ್ಣ ಹೇಳ್ತಾನೆ, ಇನ್ನು ಕೆಲವರು ಐಹಿಕ ಪ್ರಪಂಚದ ಕಾಮಗಳಿಂದ ಪ್ರಚೋದಿಸಲ್ಪಟ್ಟು ಆ ಗುರಿ ಸಾಧನೆಗಾಗಿ ಕೆಲವು ದೇವತೆಗಳನ್ನು ಪೂಜೆ ಮಾಡ್ತಾರೆ. ಅಂದರೆ ಯಾರ ಬುದ್ಧಿಯನ್ನು ಈ ಐಹಿಕ ಶಕ್ತಿ ಕದ್ದಿದೆಯೋ ಅಂತಹ ಮನುಷ್ಯರು ಬೇರೆ ಬೇರೆ ದೇವತೆಗಳಿಗೆ ಶರಣಾಗತರಾಗ್ತಾರೆ. ಅಂದ್ರೆ ಕೃಷ್ಣ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಬೇರೆ ಬೇರೆ ದೇವತೆಗಳಿಗೆ ಶರಣಾಗತರಾಗುವವರು ಅಷ್ಟು ಬುದ್ಧಿವಂತರಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯೋ ಯೋ ಯಾಂ ತನು ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಯಾರಾದರೂ ಯಾವುದಾದ್ರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗಿರುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಭಗವಂತ ಎಲ್ಲರ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಪ್ರತಿಯೊಂದು ಜೀವಿಗೂ ಅವನು ಸಣ್ಣ ಮಟ್ಟದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಯಾರು ಈ ಐಹಿಕ ಜೀವನದ ಸೌಲಭ್ಯಗಳನ್ನು ಅಥವಾ ಬಯಕೆಗಳನ್ನು ಪೂರ್ತಿ ಮಾಡಿಕೊಳ್ಬೇಕು ಅಂತ ಹೇಳಿ ದೇವತೆಗಳ ಪೂಜೆಯನ್ನು ಬಯಸಿದ್ರೆ ಅವರಿಗೆ ಆ ರೀತಿಯ ಆ ದೇವತೆಯಲ್ಲಿ ಅವರು ಮನಸ್ಸು ನಿಲ್ಲಿಸುವಂತೆ ನಾನು ಮಾಡ್ತೇನೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಜೀವಿಗೆ ಆಗ್ಲಿ ದೇವತೆ ಆಗ್ಲಿ ಕೃಷ್ಣನ ಜೀವಿಯು ಯಾವುದೇ ಜೀವಿ ಆಗ್ಲಿ ಅಥವಾ ದೇವತೆಯೇ ಆಗ್ಲಿ ಎಲ್ಲರೂ ಕೃಷ್ಣನ ಅಧೀನರು. ಕೃಷ್ಣ ದಯಪಾಲಿಸಿದ್ರೆ ಮಾತ್ರ ದೇವತೆಗಳಿಗೂ ಕೂಡ ವರವನ್ನು ಕೊಡುವಂತಹ ಶಕ್ತಿ ಇದೆ. ನಾವೇನಾದ್ರೂ ದೇವತೆಗಳ ಹತ್ರ ಬೇರೆ ದೇವತೆಗಳನ್ನು ಪೂಜೆ ಮಾಡಿ ವರಗಳನ್ನು ಬೇಡಿದ್ರು ಅಥವಾ ನನಗೆ ಇಂತಹ ವರವನ್ನು ದಯಪಾಲಿಸಪ್ಪ ಅಂತ ನಾವು ಕೇಳಿದ್ರು ಕೂಡ ಕೃಷ್ಣನ ಅನುಮತಿ ಇಲ್ಲದೆ ದೇವತೆಗಳಿಗೂ ಕೂಡ ಅದನ್ನು ದಯಪಾಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೇ ದೇವರಿಗೂ ಪೂಜೆ ಮಾಡಿದ್ರು ಕೂಡ ಆ ದೇವತೆಯ ಅಂತರ್ಯದಲ್ಲಿರುವಂತಹ ಪರಮಾತ್ಮನಿಗೆ ಆ ಪೂಜೆ ಹೋಗಿ ಸೇರ್ತದೆ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಆದ್ರೆ
ಅವರು ತಪ್ಪು ದಾರಿಯಲ್ಲಿ ಮಾಡ್ತಾ ಇದ್ದಾರೆ. ನೇರವಾಗಿ ಕೃಷ್ಣನ ಪೂಜೆ ಮಾಡೋ ಬದಲು ಅವರು ಈ ಐಹಿಕ ಬಯಕೆಗಳಿಂದ ಆಕರ್ಷಿತರಾಗಿ ಆ ರೀತಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಕೃಷ್ಣ ಭಕ್ತರು ಏನಾದ್ರೂ ಅನುಚಿತವಾದದ್ದನ್ನು ಬಯಸಿದ್ರೆ ಅದು ದೇವತೆಗಳು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೃಷ್ಣ ಅದನ್ನು ಅದಕ್ಕೆ ಒಪ್ಪಿಗೆ ಕೊಟ್ಟಿರುವುದಿಲ್ಲ. ಅಂದ್ರೆ ಕೃಷ್ಣನ ಒಪ್ಪಿಗೆ ಇಲ್ಲದೆ ಅಥವಾ ಪ್ರಭುವಿನ ಒಪ್ಪಿಗೆ, ದೇವೋತ್ತಮ ಪರಮ ಪುರುಷನ ಒಪ್ಪಿಗೆ ಇಲ್ಲದೆ ಯಾವ ವರಗಳನ್ನು ಪಾಲಿಸುವ ಸ್ವಾತಂತ್ರ್ಯ ದೇವತೆಗಳಿಗೂ ಕೂಡ ಇಲ್ಲ. ಜೀವಿಗಳಿಗೆ ಮರೆತು ಹೋಗಿರ್ಬೋದು ಕೃಷ್ಣ ಎಲ್ಲದರ ಒಡೆಯ ಅಂತ ಹೇಳಿ, ಆದ್ರೆ ದೇವತೆಗಳಿಗೆ ಮರೆತು ಹೋಗ್ಲಿಲ್ಲ. ದೇವತೆಗಳಿಗೆ ನೆನಪುಂಟು. ಕೃಷ್ಣನ ಒಪ್ಪಿಗೆ ಇದ್ದಾಗ ಮಾತ್ರ ಅವರು ಜೀವಿಗಳಿಗೆ ಯಾವುದೇ ವರವನ್ನು ದಯಪಾಲಿಸ್ಲಿಕ್ಕೆ ಸಾಧ್ಯ ಉಂಟು. ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬರ ಹೃದಯದಲ್ಲಿದ್ದೇನೆ. ಅಂದ್ರೆ ದೇವತೆಗಳ ಮತ್ತು ಜೀವಿಗಳ ಹೃದಯದಲ್ಲಿ ಪರಮಾತ್ಮನಿದ್ದಾನೆ. ಯಾರಾದ್ರೂ ಯಾವುದಾದ್ರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನ ಶ್ರದ್ಧೆ ಆ ದೇವತೆಗೆ ಮುಡಿಪಾಗಿರುವಂತೆ ನಾನು ಮಾಡ್ತೇನೆ. ಅಂದ್ರೆ ಯಾರಾದ್ರೂ ಬೇರೆ ದೇವತೆಗಳನ್ನು ಪೂಜೆ ಮಾಡ್ಲಿಕ್ಕೆ ಇಚ್ಛೆ ಪಟ್ರೆ ಅಲ್ಲಿ ಆ ದೇವತೆಯ ಹತ್ತಿರವೇ ಅವನ ಶ್ರದ್ಧೆ ಮುಡಿಪಾಗಿರುವಂತೆ ನಾನು ಮಾಡ್ತೇನೆ. ಆ ಮೂಲಕ ಅವನು ನನ್ನಲ್ಲಿಗೆ ಬರುವ ಹಾಗೆ ಸ್ವಲ್ಪ ಸುತ್ತಿನ ದಾರಿಯನ್ನು ಬಳಸಿ ಬರುವಂತೆ ಆಗ್ತದೆ. ಅದು ಆ ರೀತಿ ಮಾಡ್ತೇನೆ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸತಯಾ ಶ್ರದ್ಧಯಾ ಯುಕ್ತಸ್ತಸ್ಯಾರಾಧನಾ ಮೀಹತೆ ಲಭತೆ ಚ ತತಃ ಕಾಮಾನ್ ಮನ ಏವ ವಿಹಿತಾನ್. ಇಂತಹ ಶ್ರದ್ಧೆಯನ್ನು ಪಡೆದು ಆತನು ಒಂದು ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭೀಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನು ನೀಡುವನು ನಾನೊಬ್ಬನೇ. ಅಂದ್ರೆ ದೇವತೆಗಳನ್ನು ಪೂಜಿಸಿದ್ರು ಕೂಡ ದೇವತೆಗಳು ವರಗಳನ್ನು ಅಥವಾ ಅವರ ಅಭೀಷ್ಟಗಳನ್ನು ಈಡೇರಿಸ್ಬೇಕಿದ್ರೆ ಕೃಷ್ಣನ ಪರ್ಮಿಷನ್ ಬೇಕು. ಅದಕ್ಕೆ ಕೃಷ್ಣ, ನೀವಿಲ್ಲಿ ಚಿತ್ರದಲ್ಲಿ ನೋಡಿರ್ಬೋದು, ಉಳಿದ ದೇವತೆಗಳು ಹೇಗೆ ಕೃಷ್ಣನನ್ನು ಸಮೀಪಿಸ್ತಾ ಇದ್ದಾರೆ. ಅವನಿಂದ ಅಭಯ ಕೊಡಲ್ಪಟ್ಟರೆ ಅಥವಾ ಅವನ ಸಮ್ಮತಿ ಇದ್ರೆ ಮಾತ್ರ ಭಕ್ತರು ಇಚ್ಛಿಸಿದ್ದನ್ನು ದೇವತೆಗಳಿಗೆ ಕೊಡ್ಲಿಕ್ಕೆ ಸಾಧ್ಯ. ಅಂತವಂತು ಫಲಂ ತೇಷಾಂ ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ದೇವತೆಗಳನ್ನು ಪೂಜಿಸುವುದರಿಂದ ಆಗುವ ಲಾಭ ನಷ್ಟ ಏನಂದ್ರೆ, ದೇವತೆಗಳಿಂದ ಪಡೆದ ವರ ಅಲ್ಪಕಾಲದ್ದು, ಮಿತವಾದದ್ದು. ಯಾಕೆ ಅಂತ ಹೇಳಿದ್ರೆ ದೇವತೆಗಳು ನಶ್ವರರು, ಅವರಿಗೂ ಅಂತ್ಯ ಉಂಟು, ಜೀವಿಗಳಿಗೂ ಅಂತ್ಯ ಉಂಟು. ದೇವತೆಗಳನ್ನು ಪೂಜಿಸುವಂತಹ ಜೀವಿಗಳು ದೇವತೆಗಳ ಲೋಕಕ್ಕೆ ಹೋಗ್ತಾರೆ, ಪುನಃ ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಅಂತ ಹೇಳುವ ಈ ಚಕ್ರದಲ್ಲಿ ಸಿಕ್ಕಿಕೊಳ್ತಾರೆ, ಪುನಃ ಹುಟ್ಟಿ ಬದುಕಿ ಬರ್ತಾ ಇರ್ತಾರೆ. ಆದ್ರೆ ಈ ಚಕ್ರದಿಂದ ತಪ್ಪಿಸ್ಕೊಳ್ಬೇಕು ಅಂತಾದ್ರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ಯಾರು ಕೃಷ್ಣನ ಲೋಕವನ್ನು ಸೇರ್ತಾರೋ ಅವರು ಈ ಚಕ್ರದಿಂದ ಬಿಡುಗಡೆ ಹೊಂದುತ್ತಾರೆ, ಪರಮ ಆನಂದವನ್ನು ಅನುಭವಿಸ್ತಾರೆ. ಆದ್ರಿಂದ ಇದು ದೇವತೆಗಳಿಂದ ಪಡೆಯುವಂತಹ ಏನು ವರಗಳುಂಟು ಅಥವಾ ಏನು ಫಲ ಉಂಟು ಅದು ಮಿತವಾದದ್ದು, ಅಲ್ಪಕಾಲದ್ದು, ಅದು ನಶ್ವರ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಾಮಾವ್ಯಯಮಮನ್. ಅವ್ಯಕ್ತಂ ವ್ಯಕ್ತಿಮಾಪನ್ಯಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮ ಅವ್ಯಯಂ ಅನುತ್ತಮಂ. ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡೆ ಎಂದು ಭಾವಿಸುತ್ತಾರೆ. ಅವರು
ಅಲ್ಪ ತಿಳುವಳಿಕೆಯ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪ ಅರ್ಥವಾಗುವುದಿಲ್ಲ. ಇನ್ನು ಕೆಲವರಿದ್ದಾರೆ, ಕೃಷ್ಣ ನಿರಾಕಾರ, ಅವನಿಗೆ ಯಾವುದೇ ಸ್ವರೂಪ ಇಲ್ಲ, ಆಕಾರ ಇಲ್ಲ ಎಂದು ವಾದ ಮಂಡಿಸ್ತಾರೆ. ರೂಪವಿಲ್ಲ ಅಂತ ಭಾವಿಸ್ತಾರೆ. ಶೂನ್ಯವನ್ನು ಪೂಜೆ ಮಾಡ್ತಾರೆ. ಅವರನ್ನು ಕೃಷ್ಣ ಬುದ್ಧಿಹೀನ ಅಂತ ಕರೀತಾನೆ ಇಲ್ಲಿ. ಅವರು ದೇವರನ್ನು ಅರ್ಥ ಮಾಡಿಕೊಳ್ಳಲು ಅವರು ಅಸಮರ್ಥರು. ವೇದ ಸಾಹಿತ್ಯದಲ್ಲಿ ಕೃಷ್ಣ ಅಥವಾ ಉಪನಿಷತ್ತಿನಲ್ಲಿ ಅಥವಾ ಪುರಾಣಗಳಲ್ಲಿ ಕೃಷ್ಣನ ಸ್ವರೂಪವನ್ನು ವರ್ಣನೆ ಮಾಡಲಾಗಿದೆ. ನಾರದರು, ವೇದವ್ಯಾಸರಂತಹ ಋಷಿಗಳು ಅಥವಾ ಭಗವದ್ಭಕ್ತರು ಕೃಷ್ಣನ ಸ್ವರೂಪವನ್ನು ವರ್ಣನೆ ಮಾಡಿದ್ದಾರೆ. ಆದ್ರೆ ಬುದ್ಧಿಹೀನರಿಗೆ ಅದು ಅರ್ಥ ಆಗುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬುದ್ಧಿಹೀನರು ಯಾವ ರೀತಿ ಚಿಂತನೆ ಮಾಡ್ತಾರೆ ಅಂತ ಹೇಳಿದ್ರೆ, ಕೃಷ್ಣ ಮೊದಲು ನಿರಾಕಾರನಾಗಿದ್ದ, ಈಗ ಅವನು ಆಕಾರ ಪಡೆದುಕೊಂಡಿದ್ದಾನೆ. ಅಂದ್ರೆ 5,000 ವರ್ಷಗಳ ಹಿಂದೆ ಕೃಷ್ಣ ಮಧುರೆಯಲ್ಲಿ ವಸುದೇವರ ಮಗನಾಗಿ ಜನಿಸಿ ಆ ರೀತಿ ಮನುಷ್ಯ ರೂಪದ ಆ ಒಂದು ಆಕಾರ ಪಡೆದುಕೊಂಡ. ಅದರ ಮೊದಲು ಅವನಿಗೆ ಯಾವುದೇ ಆಕಾರ ಇರಲಿಲ್ಲ, ಅವನು ನಿರಾಕಾರನಾಗಿದ್ದ. ಆ ರೀತಿಯೆಲ್ಲ ಅವರು ಚಿಂತನೆ ಮಾಡ್ತಾರೆ. ಅವರಿಗೆ ತಿಳುವಳಿಕೆ ಇಲ್ಲ, ಆದ್ರಿಂದ ಅವರಿಗೆ ಜ್ಞಾನ ಇಲ್ಲ. ಆದ್ರಿಂದ ಈ ನಾಶವಿಲ್ಲದ ಪರಮೋಚ್ಚವಾದಂತಹ ಈ ಉನ್ನತ ಸ್ವರೂಪ ಏನಿದೆ, ಭಗವಂತನ ಸ್ವರೂಪ ಏನಿದೆ, ಅವರಿಗೆ ಅದು ಅರ್ಥ ಆಗುವುದಿಲ್ಲ. ಕೃಷ್ಣನನ್ನು ವೇದಗಳಲ್ಲಿ ಅಥವಾ ಗ್ರಂಥಗಳಲ್ಲಿ ನೀಲ ಮೇಘಶ್ಯಾಮ, ಅರವಿಂದ ದಳಾಯತಾಕ್ಷ ಅಂದ್ರೆ ಧಾವರಂತ ಕಣ್ಣುಳ್ಳವನು, ನೀಲ ಮೇಘಶ್ಯಾಮ, ಮೇಘದಂತಹ ಬಣ್ಣ ಉಳ್ಳವನು ಎಲ್ಲ ವರ್ಣಿಸಿದ್ದಾರೆ. ನೋಡದೆ ಯಾರಾದ್ರೂ, ಯಾಕೆ ಅಂತ ಹೇಳಿದ್ರೆ ಅದನ್ನು ಬರೆದವರು ಕೃಷ್ಣನನ್ನು ನೋಡಿ ಬಂದಿದ್ದಾರೆ. ವೇದವ್ಯಾಸರಾಗ್ಲಿ ನಾರದರಾಗ್ಲಿ ಅದೆಲ್ಲ ಅವರ ಅನುಭವಗಮ್ಯವಾದ ಮಾತುಗಳು. ಅವರು ಅನುಭವದಿಂದ ಪಡೆದಂತಹ ಮಾತುಗಳನ್ನು ಅವರು ಬರೆದಿದ್ದಾರೆ. ಅವರು ನೋಡಿ ಬಂದಿದ್ದಾರೆ ಕೃಷ್ಣನನ್ನು, ಆದ್ರಿಂದ ಅವರು ಬರೆದಿದ್ದಾರೆ. ನಮ್ಮ ಊಹಾತ್ಮಕ ಚಿಂತನೆಯಿಂದ ಯಾವುದೇ ನಾವು ಚಿಂತನೆ ಮಾಡಿಕೊಂಡು ಕೃಷ್ಣ ನಿರಾಕಾರ ಅಂತ ಹೇಳಿ ಭಾವಿಸಬಾರ್ದು. ಅವರಿಗೆ ಅಂತಹ ಬುದ್ಧಿಹೀನರಿಗೆ ನಾನು ಅರ್ಥ ಆಗುವುದಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗ ಮಾಯಾ ಸಮಾಮೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಆದ್ದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಅವರಿಗೆ, ಬುದ್ಧಿಹೀನರಿಗೆ, ಮೂಢರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ ಅಂದ್ರೆ ನಿರಾಕಾರವಾದಿ, ಕೃಷ್ಣನಲ್ಲಿ ನಂಬಿಕೆ ಇಲ್ಲದವರಿಗೆ ಕೃಷ್ಣ ನಿರಾಕಾರಿ, ಅವನಿಗೆ ಸ್ವರೂಪ ಇಲ್ಲ ಅಂತ ಹೇಳಿ ವಾದಿಸುವವರಿಗೆ ನಾನು ಕಾಣಿಸಿಕೊಳ್ಳುವುದಿಲ್ಲ, ನಾನು ಅರ್ಥ ಆಗುವುದಿಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅವರ ಮಮ ಮಾಯ ದುರತ್ಯಯ ಅಂದ್ರೆ ನನ್ನ ಮಾಯ ಅವರನ್ನು ಆವರಿಸಿದೆ. ಆದ್ರಿಂದ ಅವರ ಮಟ್ಟಿಗೆ ನಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿರ್ತೇನೆ. ಅವರನ್ನು ನಾನು ಮಾಯೆಯಲ್ಲಿ ಕೆಡವಿರುತ್ತೇನೆ. ಆದ್ದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಅಂತ ಹೇಳುವುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ. ಅರ್ಜುನ, ದೇವೋತ್ತಮ ಪರಮ ಪುರುಷನಾಗಿ ನಾನು ಹಿಂದೆ ಆದದ್ದನ್ನೂ ಬಲ್ಲೆ, ಈಗ ಆಗುತ್ತಿರುವುದನ್ನು, ಇನ್ನು ಮುಂದೆ ಬರುವುದನ್ನು ಬಲ್ಲೆ. ನಾನು ಎಲ್ಲಾ ಜೀವಿಗಳನ್ನೂ ಬಲ್ಲೆ, ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅನಾದಿ ಆದಿ ಗೋವಿಂದ ಅಂತ ಹೇಳೋದನ್ನ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾನೆ ಕೃಷ್ಣ ತನ್ನ ಬಗ್ಗೆ ವಿವರಿಸುತ್ತಾ ಹೇಳ್ತಾನೆ ಇಲ್ಲಿ, ಹೇ ಅರ್ಜುನ, ನಾನು ಹಿಂದೆ ಆಗಿದ್ದನ್ನು ಬಲ್ಲೆ, ಮುಂದೆ ಆಗುವುದನ್ನು ಬಲ್ಲೆ, ಈಗ ಆಗುತ್ತಿರುವುದನ್ನು ಬಲ್ಲೆ. ಅಷ್ಟು ಮಾತ್ರವಲ್ಲ, ನಾನು ಎಲ್ಲಾ ಜೀವಿಗಳನ್ನು ಬಲ್ಲೆ. ಯಾಕೆಂತ ಹೇಳಿದ್ರೆ ಅವನು ಪರಮಾತ್ಮನಾಗಿ ನಮ್ಮಲ್ಲಿದ್ದಾನೆ, ಅವನಿಗೆ ನಮ್ಮ ಎಲ್ಲಾ ಕಾರ್ಯಗಳು ಗೊತ್ತಾಗ್ತದೆ. ಆದ್ರೆ ಅವನನ್ನು ಬಲ್ಲವರು ಯಾರೂ ಇಲ್ಲ. ಯಾಕೆಂತ ಹೇಳಿದ್ರೆ ಕೃಷ್ಣನಿಗೆ ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯ ದೇವನಿಗೆ ಅವನು ಈ ಜ್ಞಾನವನ್ನು ಉಪದೇಶ ಮಾಡಿದ್ದು ಅವನಿಗೆ ನೆನಪಿದೆ. ಅವನಿಗೆ ಎಲ್ಲಾ ಜ್ಞಾನವೂ ಇದೆ, ಎಲ್ಲಾ ನೆನಪಿದೆ, ಆದ್ರೆ ನಮಗೆ ಯಾವುದೂ ನೆನಪಿಲ್ಲ. ಅವನು ನಮ್ಮೆಲ್ಲರನ್ನು ಅಷ್ಟು ವರ್ಷಗಳಿಂದ ನಮ್ಮೆಲ್ಲರೂ ಅಂದ್ರೆ ನಾವು ಈ
ಯೋನಿಗಳಲ್ಲಿ ಹುಟ್ಟಿ ಸತ್ತು ಬದುಕಿ ಬರ್ತಾ ಇದೆ, ನಮ್ಮನ್ನ ಅವನಿಗೆ ಗೊತ್ತುಂಟು, ಆದ್ರೆ ನಮಗೆ ಅವನನ್ನು ಅರ್ಥಕೊಳ್ಳಿಕ್ಕೆ ಆಗ್ತಾ ಇಲ್ಲ, ನನ್ನನ್ನು ಬಲ್ಲವರು ಯಾರೂ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಅದ್ರಿಂದ ಕೃಷ್ಣನನ್ನು ಇಲ್ಲಿ ಬೇರೆ ದೇವತೆಗಳಿಗೆ ಸಮಾನವಾಗಿ ನೋಡಬಾರದು. ಯಾಕೆಂದ್ರೆ ಎಲ್ಲಾ ದೇವತೆಗಳ ಒಡೆಯ ಅವನು. ಏಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ವಿನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮಗಳನ್ನು ಮಾಡಿದ್ದಾರೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿದೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗಿರುತ್ತಾರೆ, ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಅಂತಹವರಲ್ಲಿ ದೃಢ ಭಕ್ತಿ ಇರ್ತದೆ, ನನ್ನ ಬಗ್ಗೆ ಅವರಿಗೆ ದೃಢ ಭಕ್ತಿ ಇರ್ತದೆ. ಯಾರು ತಮ್ಮ ಹಿಂದಿನ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯಕರ್ಮ ಮಾಡಿದ್ದಾರೆ, ಯಾರ ಪಾಪಗಳು ನಾಶ ಆಗಿದೆ, ಯಾರು ಈ ದ್ವಂದ್ವಗಳಿಂದ ಮುಕ್ತರಾಗಿ ನನಗೆ ಶರಣಾಗ್ತಾರೋ ಅವರಿಗೆ ಭಕ್ತಿ ಸೇವೆಯಲ್ಲಿ ದೃಢ ನಂಬಿಕೆ ಇರ್ತದೆ. ಅಂಥವರು ನನ್ನನ್ನು ದೃಢ ಮನಸ್ಸಿನಿಂದ ಭಜಿಸ್ತಾರೆ. ಎಷ್ಟು ಭಕ್ತಿ ಭಾವದಿಂದ ಭಜನೆ ಮಾಡ್ತಾ ಇದ್ದಾರೆ ನೋಡಿ. ಆದ್ರೆ ಪಾಪಿಷ್ಟರಿಗೆ, ನಾಸ್ತಿಕರಿಗೆ, ಮೋಸಗಾರರಿಗೆ, ಮೂರ್ಖರಿಗೆ ದ್ವಂದ್ವಗಳನ್ನು ಮೀರಿ ಪರಿಶುದ್ಧ ಜ್ಞಾನದ ಮಟ್ಟಕ್ಕೆ ಏರ್ಲಿಕ್ಕೆ ಆಗುವುದಿಲ್ಲ, ಏರುವುದವರಿಗೆ ಅಷ್ಟು ಸುಲಭ ಅಲ್ಲ, ಅಂತವರಿಗೆ ನಾನು ಅರ್ಥ ಆಗುವುದಿಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸಾಧಿಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂ ಚಯೇ ವಿದುಹು ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಯಾರು ನನ್ನನ್ನು ಎಲ್ಲದರ ಒಡೆಯ ಎಂದು ಅರ್ಥ ಮಾಡಿಕೊಳ್ತಾರೋ ಅವರು ಭಕ್ತಿ ಸೇವೆ ಮಾಡುತ್ತಾ ನನಗೆ ಶರಣಾಗತರಾಗ್ತಾರೆ ಎಂದು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಅವರಿಗೆ ನನ್ನ ಬಗ್ಗೆ ಜ್ಞಾನ ಇದೆ. ಅವರಿಗೆ ನನ್ನ ಬಗ್ಗೆ ಜ್ಞಾನ ಇದೆ, ನನ್ನ ಬಗ್ಗೆ ಅಸೂಯೆ, ಅವರಿಗೆ ನನ್ನ ಬಗ್ಗೆ ಯಾವುದೇ ಅಸೂಯೆ ಇಲ್ಲ. ನಮಗೆ ಇಂತಹ ಜ್ಞಾನ ಯಾವಾಗ ಸಿಗ್ತದೆ? ಭಕ್ತರ ಸಂಘ ದೊರೆತಾಗ ನಮಗೆ ಭಕ್ತರ ಸಂಘದಲ್ಲಿ ಇಂತಹ ಒಂದು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳುದು ನಾವು ಸಾಧು ಸಂಘದಲ್ಲಿ ಇರಬೇಕು ಅಂತ. ಯಾವಾಗ್ಲೂ ನಮಗೆ ಸಾಧು ಸಂಘದಲ್ಲಿದ್ದಾಗ ದಾಸರು ಹಾಡ್ತಾರೆ, ದುರ್ಜನರ ಸಂಘ ಕೊಡಬ್ಯಾಡ ಹರಿಯೇ, ಸಜ್ಜನರ ಸಂಘದೊಳು ಇರಿಸೆನ್ನ ಹರಿಯೇ ಅಂತಂದ್ರೆ ಯಾವಾಗ್ಲೂ ಸಾಧು ಸಂಘದಲ್ಲಿ ನಾವು ಇರಬೇಕು. ಯಾಕೆಂತ ಹೇಳಿದ್ರೆ ಆ ಮೂಲಕ ನಾವು ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇರ್ಬೋದು, ಕೃಷ್ಣನ ಕಥೆಯನ್ನು ಶ್ರವಣ ಮಾಡ್ತಾ ಇರ್ಬೋದು. ನಮ್ಗೆ ನಾವು ಏನನ್ನು ಮರೆತಿದ್ದೇವೆ ಅಂತ ಹೇಳಿದ್ರ ಜ್ಞಾನ ಅರಿವು ನಮಗೆ ಬರ್ತದೆ. ಆಗ ನಾವು ಕೃಷ್ಣನನ್ನು ಮರೆತದ್ರಿಂದ ಈ ಪ್ರಕೃತಿಯ ಗುಣಗಳಿಂದ ಬಂಧಿತರಾಗಿದ್ದೇವೆ. ದಾಸರು ಹಾಡುತ್ತಾರೆ, ಮಾನವ ಜನ್ಮ ದೊಡ್ಡದು ಇದ ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಅಂತ. ಅಂದ್ರೆ ಮಾನವ ಜನ್ಮ ಕೃಷ್ಣ ಭಕ್ತಿ ಮಾಡ್ಲಿಕ್ಕೆ ಒಂದು ಉತ್ತಮವಾದ ಅವಕಾಶ. ಕೃಷ್ಣ ಭಕ್ತಿಯಲ್ಲಿ ಜೀವನ ಸಾಗಿಸಿದ್ರೆ ನಮಗೆ ಮುಕ್ತಿಯ ಸಮಯದಲ್ಲಿ ಅಂದ್ರೆ ಮರಣ ಕಾಲದಲ್ಲಿ ಅವನ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ. ನಾವು ಯಾವುದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಮಗೆ ಅದು ನಿರಂತರವಾಗಿ ನೆನಪಿಗೆ ಬರ್ತದೆ. ಆಲ್ ಆಫ್ ಎ ಸಡನ್ ಅಂದ್ರೆ ಕೆಲವ್ರು ಹೇಳೋದು ಕೇಳಿರ್ಬೋದು, ಯಾವಾಗ ಭಕ್ತಿ ಮಾಡ್ಬೇಕು ಅಂತ ಹೇಳಿದ್ರೆ, ಭಕ್ತಿ ಎಲ್ಲ ಸಣ್ಣ ಪ್ರಾಯಕ್ಕೆ ಹೇಳಿದ್ದಲ್ಲ, 60 ವರ್ಷ ಆದ್ಮೇಲೆ ಅಥವಾ ರಿಟೈರ್ ಆದ್ಮೇಲೆ ನಾನು ಭಕ್ತಿ ಮಾಡ್ತೇನೆ, ಆಮೇಲೆ ನಾನು ದೇವರ ದರ್ಶನಕ್ಕೆ ಹೋಗ್ತೇನೆ ಅಥವಾ ಗೀತೆಗಳನ್ನು ಓದ್ತೇನೆ. ಏನ್ ಗ್ಯಾರಂಟಿ ನಾವು 60 ವರ್ಷ ತನಕ ಬದುಕ್ತೇವೆ ಅಂತ ಹೇಳಿ? ಆದ್ರಿಂದ ಯಾವಾಗ ನಮಗೆ ನಮ್ಮ ಬುದ್ಧಿ ಸ್ಥಿಮಿತದಲ್ಲಿ ಇರ್ತದೋ, ಯಾವಾಗ ನಮ್ಮ ಕೈಕಾಲುಗಳು, ನಮ್ಮ ಅಂಗಗಳು ನಾವು ಹೇಳಿದ ಹಾಗೆ ಕೇಳ್ತಾವೋ,
ಆಗ ನಾವು ಭಕ್ತಿ ಮಾಡ್ಬೇಕು. ಕಣ್ಣು ಸರಿ ಇರುವಾಗ ನಾವು ಪುಸ್ತಕ ಓದ್ಬೇಕು, ಕಿವಿ ಸರಿ ಇರುವಾಗ, ಕಿವಿ ಕೇಳ್ತಾ ಇರುವಾಗ ನಾವು ಕೃಷ್ಣನ ಕಥೆ ಕೇಳಬೇಕು, ನಾಲಿಗೆ ಸರಿಯಾಗಿ ಕೆಲಸ ಮಾಡುವಾಗ ನಾವು ಭಗವಂತನ ನಾಮಸ್ಮರಣ ಮಾಡ್ಬೇಕು. ಅದನ್ನು ಬಿಟ್ಟು ನಾವು 60 ವರ್ಷ ಆದ್ಮೇಲೆ ಅಥವಾ 70 ವರ್ಷ ಆದ್ಮೇಲೆ ನಾವು ಕೃಷ್ಣನ ಸ್ಮರಣೆ ಮಾಡ್ತೇವೆ, ಕೃಷ್ಣನ ಭಜನೆ ಮಾಡ್ತೇವೆ ಅಂತ ಹೇಳಿದ್ರೆ ಆಗೋ ಹೋಗೋ ಮಾತುಗಳಲ್ಲ. ಆದ್ರೂ ಇಂಥ ಕೆಲಸ ಹೀಗಿದ್ರೂ ಕೂಡ ನಮಗೆ ಮರಣ ಕಾಲದಲ್ಲಿ ಅವನ ಸ್ಮರಣೆ ಬರ್ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಸತತವಾಗಿ ನಾವು ಅಭ್ಯಾಸ ಮಾಡ್ತಾ ಇರ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳುವ ಈ ಶ್ಲೋಕವನ್ನು ದಿನಾ ಸ್ಮರಣೆ ಮಾಡ್ತಾ ಇರ್ಬೇಕು. ಅದಕ್ಕೆ ನಾವು ಕೃಷ್ಣನ 16 ಬಾರಿ 16 ಮಾಲೆ ಜಪ ಮಾಡಿ ಅಂತ ಹೇಳುದು. ಅಂದ್ರೆ ಯಾವಾಗ್ಲೂ ಕೃಷ್ಣನ ಸ್ಮರಣೆಯಲ್ಲಿ ಇದ್ರೆ ಮಾತ್ರ ನಾವು ಕೊನೆಯ ಸಾಯುವ ಕಾಲದಲ್ಲಿ ಕೂಡ ಕೃಷ್ಣನ ಸ್ಮರಣೆ ಸಾಧ್ಯ. ನಮಗೆ ಆಲ್ ಆಫ್ ಎ ಸಡನ್ ಅದು ನಮಗೆ ಬರುವುದಿಲ್ಲ. ಕಷ್ಟಕಾಲದಲ್ಲಿ ನಾವು ಕೃಷ್ಣನ ಸ್ಮರಣೆ ಅಥವಾ ಮರಣಕಾಲದಲ್ಲಿ ನಮಗೆ ಕೃಷ್ಣನ ಸ್ಮರಣೆ ಬೇಕು ಅಂತ ಹೇಳಿದ್ರೆ ನಾವು ಈಗ ಪ್ರತಿನಿತ್ಯ ಪ್ರತಿ ನಿಮಿಷ ನಾವು ಕೃಷ್ಣನ ಸ್ಮರಣೆಯಲ್ಲಿ ಇರ್ಬೇಕು. ಆದ್ರೆ ಹಾಗಿದ್ರೆ ಮಾತ್ರ ನಮಗೆ ಅವನ ಧಾಮವನ್ನು ಸೇರ್ಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಹೀಗೆ ಇವತ್ತಿಗೆ ಭಗವದ್ ಜ್ಞಾನ ಅಂತ ಹೇಳುವ 7ನೇ ಅಧ್ಯಾಯ ಮುಕ್ತಾಯವಾಗಿದೆ. ಭಕ್ತರಿಗೆಲ್ಲರಿಗೂ ನನ್ನ ವಿವರಣೆ ಅರ್ಥ ಆಗಿರ್ಬೋದು ಅಂತ ಭಾವಿಸ್ತೇನೆ. ತುಂಬಾ ಸುಂದರವಾದ ಅಧ್ಯಾಯ ಇದು. ಇನ್ ಮುಂದಿರುವ 6 ಅಧ್ಯಾಯಗಳಲ್ಲಿ ಕೂಡ ಕೃಷ್ಣ ಅವನ ಬಗ್ಗೆ ತುಂಬಾ ಜ್ಞಾನವನ್ನು ಕೊಡ್ತಾನೆ. ತುಂಬಾ ಇಂಟ್ರೆಸ್ಟ್ ಆಗಿದೆ, ತುಂಬಾ ಕೇಳಲಿಕ್ಕೆ ಅಷ್ಟು ಕಿವಿಗಳಿಗೆ ಆಗ್ತದೆ. ಅದರಿಂದ ನಾಳೆ ನಾವು ಪುನಃ 8ನೇ ಅಧ್ಯಾಯವನ್ನು ನೋಡೋಣ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದು. ನೀವ್ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ, ಏನಾದ್ರೂ ಪ್ರಶ್ನೆ ಇದ್ರೆ ನಾನು ಅನ್ಮ್ಯೂಟ್ ಮಾಡ್ತೇನೆ. ಚಂದ್ರಿಕಾ ಮಾತಾಜಿ, ನೀವು ನಿಮ್ಮನ್ನ ಹೋಸ್ಟ್ ಮಾಡಿದ್ದೇನೆ. ನೀವು ಯಾರಾದ್ರೂ ಪ್ರಶ್ನೆ ಇದ್ರೆ ಅವರನ್ನು ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೇಡಮ್ ಹರೇ ಕೃಷ್ಣ. ನನ್ಗೆ ಕ್ವಿಜ್ ಹಾಕಲ್ಲ ಮೇಡಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮ್ಯಾಮ್. ಹರೇ ಕ್ವಿಜ್ ಕೃಷ್ಣ. ಓಪನ್ ಆಗ್ತಿಲ್ಲ ಮ್ಯಾಮ್. ಕ್ವಿಜ್ಗೆ ನೀವು ಎನ್ರೋಲ್ ಮಾಡ್ಲಿಲ್ವಾ ಮಾತಾಜಿ? ಮಾತಾಜಿ, ನಾನು ಅದು ಏನ್ ಪ್ರಾಬ್ಲಮ್ ಅಂತ ಕೇಳಿ ಹೇಳ್ತೇನೆ. ನಮ್ಮ ವಾಟ್ಸಪ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹಾಕ್ಲಿಕ್ಕೆ ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ 108 ಬಾರಿ ಜಪ ಮಾಡ್ತಾ ಇದ್ದೀರಿ, ಹರೇ ಕೃಷ್ಣ ಮಂತ್ರವನ್ನು ಜಪಿಸ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ದಯವಿಟ್ಟು ಅದನ್ನು ಮುಂದುವರಿಸಿ. ಯಾವುದೇ ಪ್ರಶ್ನೆಗಳಲ್ಲಿ ಇಲ್ಲದಿದ್ರೆ ನಾವು ನಾಳೆ ಪುನಃ ಭೇಟಿ ಆಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.
ಹರೇ ಕೃಷ್ಣ ಹರೇ ಕೃಷ್ಣ ಹರೇ